ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜನಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಜನಜಾಗೃತಿ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ಸ್ಪಂದನ ವಾಹಿನಿ ಪ್ರಸಾರ ಮಾಡುತ್ತೆ. ನೇರ ಪ್ರಸಾರ. ಇಲ್ಲಿ ಅದೆಷ್ಟೋ ಸಮಸ್ಯೆಗಳಿರ್ಬೋದು, ಅದಕ್ಕೆ ಪರಿಹಾರ ಏನಾಗಿರ್ಬೋದು, ಜೊತೆಗೆ ಅದೆಷ್ಟೋ ಮಾಹಿತಿಯ ಕೊರತೆ ಜನರಲ್ಲಿ ಇರುತ್ತೆ. ನಮಗೂ ಕೂಡ ಎಲ್ಲ ಮಾಹಿತಿಗಳು ಇರೋದಿಲ್ಲ. ಅಂತಹ ಮಾಹಿತಿಗಳು ಎಲ್ಲ ಜನರಿಗೆ ತಿಳಿಬೇಕನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಿರ್ತಾರೆ. ಅವರ ಹತ್ರ ನೀವು ಕೂಡ ಮಾತನಾಡಬಹುದು. ಜೊತೆಗೆ ಅವರಲ್ಲಿರುವಂಥ ಮಾಹಿತಿಗಳನ್ನು ಅವರು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಇಲಾಖೆಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಜನರಿಗೆ ಆಗುವಂಥ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಈ ನೇರ ಪ್ರಸಾರದಲ್ಲಿ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ವಿಚಾರ ಇರುವಂಥದ್ದು ನಿಷೇಧಿತ ಮಾದಕ ವ್ಯಸನಿಗಳ ಪುನರ್ವಸತಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಇರ್ತದೆ. ಅತಿಥಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಇವರು ಈ ನಿಷೇಧಿತ ಮಾದಕ ವ್ಯಸನಿಗಳ ಪುನರ್ವಸತಿ ಹೇಗಿರ್ತದೆ, ಅದು ಕೂಡ ಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೇಗಿರ್ತವೆ ಅದರ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅಧ್ಯಕ್ಷರು ಮಕ್ಕಳ ಕಲ್ಯಾಣ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ರೆನ್ನಿ ಡಿಸೂಸ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರೀತಿಯ ಸ್ವಾಗತ ತಮಗೆ ಈ ಕಾರ್ಯಕ್ರಮ. ಮೊದಲನೇದಾಗಿ ನಾನು ಕೇಳಬೇಕು ಸರ್, ತಾವು ಹೇಗಿದ್ದೀರಾ ಅಂತ? ನಾವು ಚೆನ್ನಾಗಿದ್ದೇವೆ. ಆದರೆ ನಾವೆಲ್ಲರೂ ಚೆನ್ನಾಗಿದ್ದೇವೆ ಅಂತ ಕೇಳಿದರೆ ನಾವು ಚೆನ್ನಾಗಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಇವತ್ತಿನ ಯುವ ಸಮಾಜದತ್ತ ನೋಡ್ತಿದ್ದಾರೆ. ಬಹಳ ಮುಖ್ಯವಾಗಿ ಮಕ್ಕಳ ವ್ಯವಸ್ಥೆ ನೋಡಿದರೆ ಯಾರು ಚೆನ್ನಾಗಿಲ್ಲದಾಗ ನಾವು ಚೆನ್ನಾಗಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಹೌದು ಸರ್, ಅನಿವಾರ್ಯ ಆಗಿಬಿಡ್ತದಲ್ಲ ಕೆಲವೊಮ್ಮೆ. ಓಕೆ, ಸೊ ನಾನು ಮೊದಲು ಕೇಳಬೇಕು ಸರ್, ಒಂದು ತಾವು ಅಧ್ಯಕ್ಷರಾಗಿದ್ದೀರಾ ಮಕ್ಕಳ ಕಲ್ಯಾಣ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಯದು. ಈ ಸಮಿತಿಯ ಒಂದು ಇಂಟ್ರೊಡಕ್ಷನನ್ನು ಕೊಡೋದಾದರೆ, ಅಂದರೆ ಆ ಸಮಿತಿ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡುತ್ತೆ, ಜೊತೆಗೆ ಯಾವ ರೀತಿ ಈ ಸಮಾಜಕ್ಕೆ ಸಹಕಾರಿಯಾಗಿ ನಿಲ್ತಾ ಇದೆ ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೋಸ್ಕರ. ಓಕೆ, ಬಹಳ ಒಳ್ಳೆಯ ಪ್ರಶ್ನೆ. ಬಹಳ ಮುಖ್ಯವಾಗಿ ಮಕ್ಕಳ ಕಲ್ಯಾಣ ಸಮಿತಿ ಎಂದು ಏನು ಅಂತ ಒಂದು ಸಾರ್ವಜನಿಕವಾಗಿ ಸ್ಪಷ್ಟಪಡಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಾನು ಹೇಳ್ತೇನೆ. ಇದು ನ್ಯಾಯ ಕಾಯ್ದೆ 2015 ಪ್ರಕಾರ ಆರೈಕೆ ಮತ್ತು ಪೋಷಣೆಗೆ ಅಗತ್ಯವುಳ್ಳ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಅಥವಾ ಅವರ ರಿಹ್ಯಾಬಿಲಿಟೇಷನ್ ಇರ್ಬೋದು, ಅವರ ಶಿಕ್ಷಣ ಇರ್ಬೋದು, ಅವರ ರಕ್ಷಣೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರಗಳನ್ನು ತಗೊಂಡು ಅವರ ಅಭಿವೃದ್ಧಿ ಮಾಡಲಿಕ್ಕೆ ಇರುವ ಒಂದು ವ್ಯವಸ್ಥೆ, ಅಂದರೆ ಒಂದು ಪ್ರಾಧಿಕಾರ. ಅದರಲ್ಲಿ 5 ಮಂದಿ ಸದಸ್ಯರು ಇರ್ತಾರೆ. ಅದರಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ. ಮತ್ತು ಇವರು ಯಾವುದೇ ನಿರ್ಧಾರ ತಗೊಂಡಲ್ಲಿ ಬೆಂಚ್ ಆಫ್ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಾ ಇರೋದರಿಂದ ಯಾವುದೇ ನಿರ್ಧಾರ ಮಾಡಿದ್ರೆ ಅದು ಒಂದು ಜುಡಿಷಿಯರಿ ಬಾಡಿ ತಗೊಂಡ ನಿರ್ಧಾರದಂತೆ ಇರ್ತದೆ. ಮತ್ತು ಆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಯಾವುದೇ ನಿರ್ಧಾರ ತಗೊಂಡ್ರೆ ಅದಕ್ಕೆ ಒಂದು ಮಾನ್ಯತೆ ಇರುತ್ತೆ. ಆ ಮೂಲಕ ಮಗುವನ್ನು ರಿಹ್ಯಾಬಿಲಿಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈಗ ನಾನು ಮುಖ್ಯವಾಗಿ ಇಲ್ಲೊಂದು ಅಂಶ ಹೇಳಿದೆ, ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮಕ್ಕಳಿಗೆ ಆರೈಕೆ ಪೋಷಣೆ ನಾವು ಸಂಬಂಧಪಟ್ಟ ಇದೆ ಅಂತ ಹೇಳಿದರೆ ನಾವು ಮಕ್ಕಳ ಕಲ್ಯಾಣ ಸಭೆ ಒಂದು ಕಡೆ ಹೌದು ಹೇಳ್ತೇವೆ, ಇಲ್ಲ. ಆದರೆ ಬಹಳ ಮುಖ್ಯವಾಗಿ ಆರೈಕೆ ಪೋಷಣೆ ಜವಾಬ್ದಾರಿ ಇರೋದು ಮುಖ್ಯವಾಗಿರೋದು ಪೇರೆಂಟ್ಸ್ ಇದು ಅಥವಾ ಪೋಷಕರದು. ಯಾವಾಗ ಆ ಆರೈಕೆ ಮತ್ತು ಪೋಷಣೆ ಜವಾಬ್ದಾರಿಯಿಂದ ಒಂದು ಮಗು ಹೊರಗೆ ಬರ್ತದ ಅಥವಾ ಅದರಿಂದ ಕಳಚಿಕೊಳ್ತದ, ಆಗ ಡೆಫಿನೆಟ್ಲಾಗಿ ಆ ಮಗು ಆರೈಕೆ ಪೋಷಣೆಗೆ ಅಗತ್ಯವುಳ್ಳ ಮಗುವಾಗಿ ಆಗ್ತದೆ. ಬಹುಶಃ ಮುಖ್ಯವಾಗಿ ಚೈಲ್ಡ್ ಲೇಬರ್ ಇರ್ಬೋದು, ಸೆಕ್ಷುವಲಿ ಅಬ್ಯೂಸ್ ಇರ್ಬೋದು, ಅಥವಾ ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಅಹಿತಕರ ಘಟನೆಯಿಂದ ಆಗ್ಬೋದು. ಭಾಳ ಮುಖ್ಯವಾಗಿ ಮಾದಕ ದ್ರವ್ಯಕ್ಕೆ ಒಳಪಟ್ಟ ಒಂದು ಮಗು ಆಗಿರ್ಬೋದು. ಆ ಮಗುವಿನ ರಿಹ್ಯಾಬಿಲಿಟೇಷನ್ ಮಾಡುವಾಗ ಮಕ್ಕಳ ಕಲ್ಯಾಣ ಸಮಿತಿ ಕೂಡ ಪಾತ್ರ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ಹೊರಡ್ತೇನೆಂದರೆ, ಪೋಷಕರು ಯಾವಾಗ ತಮ್ಮ ಜವಾಬ್ದಾರಿಯನ್ನು ತಪ್ತಾರ ಅಥವಾ ಅವರಿಂದ ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ವ, ಆ ಸಮಯದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯ ಪ್ರವೇಶ ಆಗುತ್ತೆ. ಮತ್ತು ಆ ಮಗುವಿಗೆ ಸರ್ಕಾರದ ವತಿಯಿಂದ ಏನೆಲ್ಲ ಅವರಿಗೆ ಭದ್ರತೆ, ಸೆಕ್ಯೂರಿಟಿ, ಗೈಡೆನ್ಸ್, ರಿಹ್ಯಾಬಿಲಿಟೇಷನ್ ಕೊಡಲಿಕ್ಕೆ ಆಗ್ತದೆ, ಅದು ಮಾಡುವ ಕೆಲಸ ಮಕ್ಕಳ ಕಲ್ಯಾಣ ಸಮಿತಿ ಆಗ್ತದೆ. ಮತ್ತು ಸರ್ಕಾರದ ಒಂದು ಮುಖ್ಯ ಪ್ರಾಧಿಕಾರ ಕೂಡ ಆಗಿದೆ ಮಕ್ಕಳ ಬಗ್ಗೆ. ಓಕೆ, ಸರ್ಕಾರದ ಮುತುವರ್ಜಿಯಲ್ಲಿ ಮಕ್ಕಳನ್ನು ಪೋಷಿಸುವಂಥದ್ದು, ಜೊತೆಗೆ ಈ ಸಮಾಜದ ಒಂದು ಒಳ್ಳೆಯ ಪ್ರಜೆಯಾಗಿ ರೂಪುಗೊಳ್ಳಬೇಕು, ಎಲ್ಲಿ ಸಮಸ್ಯೆಗಳಾಗುತ್ತೆ ಮಕ್ಕಳಿಗೆ ಅಥವಾ ಎಲ್ಲಿ ಅವರ ಒಂದು ರಕ್ಷಣೆಗೆ ಸಮಸ್ಯೆ ಆಗುತ್ತೆ ಅಲ್ಲಿ ಈ ತಮ್ಮ ಸಮಿತಿಯಲ್ಲಿ ಕಾರ್ಯಾಚರಣೆ ಮಾಡುತ್ತೆ ಅನ್ನುವಂಥದ್ದು. ಜೊತೆಗೆ ಅವರಿಗೆ ರಕ್ಷಣೆಯನ್ನು ಒದಗಿಸುವುದಿರ್ಬೋದು, ಅವರ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಯಾವುದೇ ವ್ಯಸನಗಳಿಂದ ಅವರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ದೂರಪಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ. ಸೊ ಒಂದು ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ನಿಷೇಧಿತ ಮಾದಕ ವ್ಯಸನಿಗಳನ್ನು ಅವರ ಪುನರ್ವಸತಿ ಈ ವಿಚಾರದಲ್ಲಿ ಚರ್ಚೆ ಇರ್ತದೆ. ಸೊ ನಾನು ಒಂದಷ್ಟು ಮಾಹಿತಿಗಳನ್ನು ನಿಮ್ಮಿಂದ ಪಡೆಯುವ ನಿಟ್ಟಿನಲ್ಲಿ ಮಾತಾಡ್ತಾ ಹೋಗ್ತೀನಿ. ಮೊದಲದಾಗಿ ಈ ನಿಷೇಧಿತ ಮಾದಕ ವಸ್ತುಗಳು ಅಂತ ಬಂದಾಗ ಅದರ ವ್ಯಸನ ಅನ್ನುವಂತೆ ನೇರವಾಗಿ ವೀಕ್ಷಕರ ಕರೆ ಇದೆ ಸರ್. ಮೊದಲ ಕರೆ ಇದೆ. ಹಲೋ
ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ದಿವ್ಯಾ ಜಿ ಅಂತ. ಓಕೆ. ಇಲ್ಲಿಂದ ಎಲ್ಲಿಂದ ದಿವ್ಯಾ ಅವರೇ? ತೀರ್ಥಹಳ್ಳಿಯಿಂದ ಸರ್. ಓಕೆ, ಮಾತಾಡಿ ದಿವ್ಯಾ ಅವರೇ. ನಿಮ್ಮ ಪ್ರಶ್ನೆನ ನೇರವಾಗಿ ಕೇಳಬಹುದು. ಓಕೆ ಸರ್, ನನ್ಗೆ ಇರುವಂತಹ ಗೊಂದಲ ಎಂತ ಅಂದ್ರೆ, ನಾವು ಪ್ರಮುಖವಾಗಿ ಮಕ್ಕಳ ಬಗ್ಗೆ ಫೋಕಸ್ ಮಾಡುವಾಗ ಈ ವಿಮಲ್ ಅಂತ ಹೇಳಿ ಏನು ಕೊಡ್ತಾರೆ, ವಿಮಲ್ ಆಗಿರ್ಬೋದು, ಆತರ ನಿಕೋಟಿನ್ ಇರುವಂತಹ ಅಂಶಗಳನ್ನ ನೋಡ್ಬೇಕಾದ್ರೆ ಗೌರ್ಮೆಂಟ್ ಬಸ್ಸುಗಳನ್ನೇ ಈ ಅಡ್ವರ್ಟೈಸ್ ಗಳನ್ನ ಹಾಕ್ತಾ ಇರ್ತಾರೆ. ಅದ್ರಲ್ಲಿ ಸೋಡಿಯಂ ಸ್ಯಾಕ್ರಿನ್, ಆಮೇಲೆ ಸಂತ್ರೋಲಸ್ ಮತ್ತೆ ನಿಕೋಟಿಯಂ ಅಂತ ಹೇಳಿ ಈ ಅಂಶಗಳು ಇರೋದ್ರಿಂದ ಮಕ್ಕಳ ಇದರಿಂದ ದೂರ ಇರ್ಬೇಕು ಅಂತ ಹೇಳಿ ಕೂಡ ಹಾಕಿರ್ತಾರೆ. ಇದು ಮಕ್ಕಳನ್ನೇ ಹೆಚ್ಚು ಫೋಕಸ್, ಅಂದ್ರೆ ಮಕ್ಕಳು ಈ ತರ ಅಡ್ವರ್ಟೈಸ್ ಗಳನ್ನೇ ಜಾಸ್ತಿ ನೋಡ್ತಾ ಇರ್ತಾರೆ. ಅದ್ರಲ್ಲೂ ಈ ಅಟ್ರಾಕ್ಟಿವ್ ಏಜ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅಟ್ರಾಕ್ಟ್ ಆಗ್ತಾರೆ ಬೇಗ. ಇದರಲ್ಲಿ ಅವಶ್ಯಕತೆ ಇದೆಯಾ ಈ ತರ ಅಡ್ವರ್ಟೈಸಿಂಗ್? ಇದು ಮಕ್ಕಳ ಮೇಲೆ ಪರಿಣಾಮ ಬೀರುದಿಲ್ವಾ ಅಂತ. ಓಕೆ. ಸೊ ಕಾರ್ಯಕ್ರಮ ನೋಡ್ತಾ ಇರಿ. ರೆನ್ನಿ ಡಿಸೋಜಾ ಅವರು ಇದ್ದಾರೆ, ಅವರು ಉತ್ತರಿಸ್ತಾರೆ ಇದಕ್ಕೆ. ಧನ್ಯವಾದಗಳು. ಓಕೆ. ದಿವ್ಯ ಅವರು ಬಹಳ ಮುಖ್ಯವಾದ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಆ್ಯಕ್ಚುಲಿ ಒಂದು ಕಡೆಯಿಂದ ನಿಷೇಧಿತ ಅಂತ ಹೇಳ್ತಾ, ಒಂದು ಕಡೆಯಿಂದ ನಿಷೇಧವಲ್ಲದ ವಸ್ತುಗಳು ಮಕ್ಕಳಿಗೆ ಸಿಗುವಂಥದ್ದು. ಸೊ ಇದು ಒಂದು ಎಂಟ್ರಿ ಪಾಯಿಂಟಿಗೆ ಇರುವಂಥದ್ದು. ಆ್ಯಕ್ಚುಲಿ ಇಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ಒಂದು ಆಕ್ಸೆಸ್ ಆಗ್ತಿರುವಂಥದ್ದು. ಆಕ್ಸೆಸ್ ಯಾವುದು ಕೆಲವೊಂದು ಮಕ್ಕಳಿಗೆ ಸಿಗಬಾರ್ದ ಆ ವಸ್ತುಗಳು ಆಕ್ಸೆಸ್ ಆಗ್ತವೆ. ಆದರೆ ಅದು ನಿಷೇಧಿತ ಅಲ್ಲ, ಆದರೆ ಆಕ್ಸೆಸ್ ಆಗ್ತದೆ. ಆದರೆ ನಾನು ಹೇಳೋದು ಇದೇ ಅಪಾಯಕಾರಿ ಅಂತ ಹೇಳುವಂಥದ್ದು. ಈ ಸಾರ್ವಜನಿಕವಾಗಿ ಮತ್ತು ಆ್ಯಕ್ಚುಲಿ ಕಾಯ್ದೆ ಪ್ರಕಾರ ಅದನ್ನು ಯಾವುದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇಡಲಿಕ್ಕಿಲ್ಲ. ಓಕೆ. ಆ ಪ್ರದರ್ಶನದ ಅಂಗಡಿಗಳಲ್ಲಿ ಅದನ್ನು ಈಗ ಪ್ರದರ್ಶನ ಇಡುವುದು ಕೂಡ ಅದು ಬ್ಯಾನ್ ಮಾಡಲಾಗಿದೆ. ಆದರೆ ನಮ್ಮ ಅಂಗಡಿಗಳಲ್ಲಿ ಎಂಥದ್ದು ಕೂಡ ಅಂಥ ಮಾದಕ ಇದು ಯಾವುದು ಸಿಗರೇಟ್ ಇರ್ಬೋದು ಅಂತ ಯಾವುದು ಪ್ಯಾಕೆಟ್ಗಳು ನೇತಾಡಿಸ್ಲಿಕ್ಕೆ ಇಲ್ಲ. ಅದು ಒಂದು ವಿಚಾರ. ಬಟ್ ಇಲ್ಲಿ ನಾನು ಹೇಳ್ತೇನೆ ಅಂದರೆ ಅವ್ರು ಹೇಳಿದ ವಿಚಾರದಲ್ಲಿ ಭಾಳ ಗಂಭೀರವಾಗಿ ಪ್ರಯತ್ನ ಅಂದರೆ, ಯಾವಾಗ ಜನರಿಗೆ ಅಥವಾ ಮಕ್ಕಳಿಗೆ ಎಸ್ಪೆಷಲಿ ಆಕ್ಸೆಸ್ ಆಗ್ತಾ ಇದೆಯೋ ಅಥವಾ ಸಿಗುವಂಥದ್ದು, ಅದು ಡ್ರಗ್ಸ್ ಅಲ್ಲದಿರ್ಬೋದು. ಈಗ ಅವರ ಪ್ರಕಾರ ಡ್ರಗ್ಸ್ ಅಲ್ಲ ಅಥವಾ ನಿಷೇಧಿತ ಅಲ್ಲ, ಆದರೆ ಇದು ನೆಕ್ಸ್ಟ್ ಸ್ಟೆಪ್ಗೆ ಅದು ಲೀಡ್ ಮಾಡ್ತದೆ. ಅಂದರೆ ಒಂದು ಅಡಿಕ್ಷನ್ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ನಾವು ಹೇಳಿದ ಪ್ರಕಾರ ಮಕ್ಕಳನ್ನು ಇದರಿಂದ ನಾವು ದೂರ ಇಡುವ ಪ್ರಯತ್ನಗಳು ಮಾಡಬೇಕಾಗೋದು ಒಂದು. ಮತ್ತು ಏನೆಲ್ಲ ಕಾನೂನುಗಳಿದೆ ಅದನ್ನು ಪರಿಪಾಲನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿ ಇರುತ್ತದೆ ಆ್ಯಕ್ಚುಲಿ. ಸೊ ಮಕ್ಕಳಿಂದ ಇದರಿಂದ ದೂರ ಇಡುವಂಥ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಮತ್ತು ಸಾರ್ವಜನಿಕವಾಗಿ ಅದು ಸಾರ್ವಜನಿಕ ಪ್ರದೇಶಗಳಲ್ಲಿ ಬಹಿರಂಗವಾಗಿ ಅದನ್ನು ಇಡುವಂಥದ್ದನ್ನು ನಾವು ತಡೆಯಬೇಕಾಗಿತ್ತು ಒಂದು. ಎರಡನೇದಾಗಿ ನಿಜವಾಗಿಯೂ ಅದರಲ್ಲಿರುವ ಎಲ್ಲ ಅಂಶಗಳು ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಅವರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅದರಲ್ಲೂ ಇದು ಹಾಕಿರುತ್ತಾರೆ. ಮತ್ತು ಸ್ಪಷ್ಟವಾಗಿ ಕೂಡ ಅದು ಹೇಳಿದರೂ ಕೂಡ ಅದು ಮಕ್ಕಳಿಗೆ ಸಿಕ್ಕಿದರೆ ಅದು ಮಕ್ಕಳಿಗೆ ಒಂದು ಪರಿಣಾಮ ಬೀರ್ತದೆ. ಅದು ನೆಕ್ಸ್ಟ್ ಸ್ಟೆಪ್ ಆಗಿ ಅವ್ರ ಎಡಿಕ್ಷನ್ ಆರಂಭ ಆಗುತ್ತೆ. ಎಡಿಕ್ಷನ್ ಅದು ಫಿಸಿಕಲಿ ಒಂದು ಇಫೆಕ್ಟ್ ಆಗುತ್ತೆ ಮತ್ತು ಬ್ರೈನ್ಗೆ ಎಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಆರಂಭದ ಅಂಶ. ಆದ್ದರಿಂದ ಇದನ್ನು ಆದಷ್ಟು ಮಟ್ಟಿಗೆ ನಿಲ್ಲಿಸಲಿಕ್ಕೆ ಪ್ರಯತ್ನಗಳು ಮಾಡಬೇಕಾಗುತ್ತೆ. ಮಕ್ಕಳು ಅದನ್ನು ದೂರ ಮಾಡಲಿಕ್ಕೆ ನಾವು ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಬೇಕಾಗುತ್ತೆ. ಮತ್ತು ಕಾನೂನಲ್ಲಿ ಏನೆಲ್ಲ ಅಂಶಗಳಿವೆ, ಈಗ ಕೆಲವು ಹೇಳ್ತೇವೆ ಶಾಲೆಯಿಂದ ಎಷ್ಟೋ ದೂರದ ಅಂಗಡಿಗಳಿರ್ಬೇಕು ಹೇಳ್ತೇವೆ. ಅಂಗಡಿಗಳಿದ್ದರೂ ಕೂಡ ಅದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನು ತೋರಿಸಬಾರದು ಅಂತ ಕೂಡ ಇದೆ, ಅದು ತೋರಿಸ್ತಾ ಇದ್ದಾರೆ. ಸೊ ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ಅದನ್ನು ಸಾರ್ವಜನಿಕವಾಗಿ ಅಲ್ಲಲ್ಲಿ ಅಂಥ ಪ್ರಕರಣ ಬಂದಾಗ ಸಂಬಂಧಪಟ್ಟಿಗೆ ದೂರು ಕೊಡಬೇಕಾಗುತ್ತೆ. ಇಲಾಖೆಗಳಿವೆ ಅದಕ್ಕೆ, ಪೊಲೀಸ್ ಇಲಾಖೆ ಇರ್ಬೋದು, ನಾರ್ಕೋಟಿಕ್ಗೆ ಸಂಬಂಧಪಟ್ಟ ಇಲಾಖೆಗಳು ಇದು, ಕೊಡಪ ಕಾಯ್ದೆಯನ್ನು ಅನುಷ್ಠಾನ ಮಾಡೋ ಇಲಾಖೆಗಳು, ಅವರಿಗೆ ನಾವು ದೂರು ಕೊಡ್ಬೋದು. ಓಕೆ. ಒಂದು ಗಂಭೀರ ವಿಚಾರವನ್ನು ಅವ್ರು ಎತ್ತಿದ್ದಾರೆ. ಅಂದರೆ ಸರ್ಕಾರಿ ಬಸ್ಗಳಲ್ಲಿರಬಹುದು ಇಂಥ ಅಡ್ವರ್ಟೈಸ್ಮೆಂಟ್ಗಳು ಕಾಣಲಿಕ್ಕೆ ಸಿಗ್ತವೆ. ಅದು ಮಕ್ಕಳಿಗೆ ಅದರಲ್ಲಿ ಅದು ಬಳಸಬಾರ್ದು, ಅದನ್ನು ನೀವು ಸೇವನೆ ಮಾಡಬಾರ್ದು ಅಂತ ಇದ್ರೂ ಕೂಡ ಕುತೂಹಲದ ಏಜ್ ಅಂತ ಇರ್ತದೆ. ಅಂದರೆ ಕುತೂಹಲದ ಪ್ರಾಯ ಬಂದಾಗ ಎಲ್ಲದರಲ್ಲೂ ಕೂಡ ಕುತೂಹಲ ಹುಟ್ಕೊಳ್ಳುತ್ತೆ. ಅದು ಒಳ್ಳೇದ ಕೆಟ್ಟದ ಅವ್ರಿಗೆ ಗೊತ್ತಿಲ್ಲ, ಏನಾಗುತ್ತೆ ನೋಡುವ ಅಂತ. ಇದರಲ್ಲಿ ಸರ್ಕಾರಗಳು ಕೂಡ ಒಂದು ಮುತುವರ್ಜಿ ವಹಿಸ್ಕೊಳ್ಬೇಕು. ಮಕ್ಕಳಿಗೆ ಇದೆಲ್ಲವೂ ಕೂಡ ಪ್ರದರ್ಶನ ಅಂದರೆ ಅವರ ಕಣ್ಣಿಗೆ ಕಾಣದ ರೀತಿಯಲ್ಲಿ ಅಥವಾ ಅದು ಕಂಡ್ರೂ ಕೂಡ ಅದು ಬೇಡ ಅನ್ನೋ ರೀತಿಯಲ್ಲಿ ಏನಾದರೂ ಮಾಡ್ಕೊಳ್ಳಿಕ್ಕೆ ಆಗುತ್ತಾ ಅಂತ. ಅಲ್ಲ, ಬಹಳ ಮುಖ್ಯವಾಗಿ ಇದು ಒಂದು ಅಡ್ವರ್ಟೈಸ್ಮೆಂಟ್ಸ್ ಬಹಳ ಮುಖ್ಯವಾಗಿ. ಯಾಕಂದರೆ ಆಕ್ಸೆಸ್ಸನ್ನು ಹೇಗೆ ಮಾಡ್ತಾರೆ ಅಂದರೆ, ಅದು ತಲುಪಿಸುವುದು ಹೇಗೆ ಮಾಡ್ತಾರೆ ಅಂದರೆ, ಒಂದು ಸಾರ್ವಜನಿಕವಾಗಿ ಅದನ್ನು ಇಟ್ಕೊಳ್ಳುವಂಥದ್ದು ಮತ್ತು ಅದು ಎಲ್ಲಿ ಸಿಗ್ತದೆ ಹೇಗೆ ಸಿಗ್ತದೆ ಅನ್ನೋ ಪ್ರಚಾರ ಮಾಡುವಂಥದ್ದು ಇರುತ್ತೆ. ಸೊ ಅದು ಆಕ್ಸೆಸ್ಸಿಗೆ ಸುಲಭ ಆಗುತ್ತೆ ಒಂದು. ಮತ್ತು ಅವರಿಗೆ ಪ್ರೇರಣೆ ಕೊಡುವಂಥದ್ದು. ಅದಕ್ಕೋಸ್ಕರ ನಾವು ಭಾಳ ಮುಖ್ಯವಾಗಿ ಆ್ಯಕ್ಟ್ರಸ್ಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಅದು ಅವರನ್ನು ಹೀರೋ ಶಿಪ್ಪಿಗೆ ಕೊಂಡೋಗ್ತದೆ. ನಾನು ಕೂಡ ಅದೇ ರೀತಿ ಸೇದಿದರೆ, ಅದೇ ರೀತಿ ತಿಂದರೆ ಅಥವಾ ಅದನ್ನು ಬಳಸಿದರೆ ನಾನು ಅದೇ ಥರ ಆಗ್ತೇನೆ ಎಂಬ ಮನೋಭಾವ ಬರುವಂಥ ಸಾಧ್ಯತೆಗಳಿವೆ. ಅದು ನಾವು ಅನಾಲಿಸಿಸ್ ಮಾಡುವಾಗ ಈ ಜಾಹೀರಾತುಗಳು ಕೂಡ ಮಕ್ಕಳಿಗೆ ಆಗಿ ಯಾವುದೇ ಇರ್ಬೋದು, ಅವರಿಗೆ ಮಾಹಿತಿಯನ್ನು ಕೊಡೋದಾದ್ರೂ ಕೂಡ ಅದ್ರ ಮಕ್ಕಳನ್ನು ಕೆರಳಿಸುವಂತಾಗಲಿ ಅಥವಾ ಅವರನ್ನು ಪ್ರೇರೇಪಿಸುವಾಗಿ ಇರಬಾರ್ದು. ಆದರೆ ಸಾಮಾನ್ಯವಾಗಿ ಜಾಹೀರಾತುಗಳು ಉದ್ದೇಶವೇ ಅದಾಗಿರ್ತದೆ.
ಹೌದು. ಯಾವ ರೀತಿಯಲ್ಲಿ ಜನ ಜನರನ್ನು attract ಆಗ್ಬೇಕು ಅಟ್ರಾಕ್ಟ್ ಅನ್ನೋದು. ಮಾಡಬೇಕು, ಅದು ಮಕ್ಕಳ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಈವನ್ ಅವನು ಸೇವನೆ ಮಾಡದಿದ್ದರೂ ಕೂಡ ಅವನು ಆ ಒಂದು ನೆಗೆಟಿವ್ ಆಲೋಚನೆಯನ್ನು ಹೆಚ್ಚು ಮಾಡ್ತಾ ಇದೆ. ನೋಡುವ ಏನಾಗುತ್ತೆ ನೋಡುವ. ಹೌದು. ಅದಕ್ಕೆ ಸರ್ಕಾರ ಅದರ ಈಗಾಗಲೇ ಕೆಲವು ನೀತಿ ನಿಯಮಗಳನ್ನು ಮಾಡಿದೆ. ಈಗ ನೋಡಿ, ನೀವು ಕೆಲವು ಈ ಪ್ಯಾಕೆಟ್ಸ್ಗಳು ನೋಡಿದರೆ ಅದರಲ್ಲಿ ಬಹಳ ಭಯಾನಕವಾದ ಒಂದು ಚಿತ್ರಗಳನ್ನು ಹಾಕಬೇಕಂತ ಹೇಳಿದೆ. ಅದು ಅವರು ಬ್ಲರ್ ಮಾಡಿ ಹಾಕ್ತಾರೆ ಓಕೆ. ನೋಡಿ. ಅದು ಮತ್ತು ದೊಡ್ಡದು ಮಾಡಿ ಆಗ್ತದೆ, ಅದು ಏನೋ ಗೊತ್ತಿಲ್ಲ, ಒಂದು ಮಾಂಸದ ಮುದ್ದೆಯಾಗಿ ಏನೋ ಒಂದು ಕೆಂಪು ಬಣ್ಣದಾಗಿ ಕಾಣ್ತದೆ. ಇದೆಲ್ಲ ಮೋಸ ಮಾಡುವ ಒಂದು ತಂತ್ರ. ಸರ್ಕಾರದ ಕಾನೂನುಗಳಿದ್ದರೂ ಕೂಡ, ಸರ್ಕಾರದ ನಿಯಮಗಳಿದ್ದರೂ ಕೂಡ, ಅವರದ ಪ್ಯಾಕೆಟಲ್ಲಿ ಅಪಾಯಕಾರಿ ಎಂದು ತೋರಿಸುವಾಗ ನಿಜವಾಗಿ ಒಂದು ರೋಗ ದೇಹಕ್ಕೆ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಎಂಬುದನ್ನು ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಇರಬೇಕದು. ಅದನ್ನು ತೋರಿಸೋದಿಲ್ಲ ಅವರು. ಬಟ್ಟಿಗೆ ಅವರ ಹೆಸರು ತೋರಿಸ್ತಾರೆ ಮತ್ತು ಇದನ್ನು ಬ್ಲರ್ ಮಾಡಿ ಹಾಕ್ತಾರೆ. ಸೊ ಸಾರ್ವಜನಿಕರು ಇದನ್ನು ಕೇಳ್ಬೋದು, ಅಥವಾ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಗೆ ಹೇಳಬೇಕು, ನೋಡಿ ಅಪಾಯಕಾರಿ ಎಂಬುದನ್ನು ತೋರಿಸುವುದನ್ನು ಬ್ಲರ್ ಮಾಡಿ ಹಾಕಿದ್ದಾರೆ ಅಂತ. ಇದು ಪ್ರತಿಯೊಬ್ಬ ನಾಗರಿಕನು ಮಾತಾಡಲಿಕ್ಕೆ ಶುರು ಮಾಡಿದರೆ ಮತ್ತು ಓಪನ್ ಪ್ಲೇಸಲ್ಲಿ ಅದು ಮಾರಾಟಕ್ಕೆ ಇಟ್ಟರೆ ಮತ್ತು ಪ್ರಶ್ನೆ ಮಾಡ್ತಾ ಹೋಗುವ ಜನಜಾಗೃತಿ ಆದರೆ ಡೆಫಿನೆಟ್ ಆಗಿ ಗೂಡಂಗಡಿಯವರದ್ದು ಮಾಲಕರು ಇರ್ಬೋದು, ಅಂಗಡಿ ಮಾಲಕರು ಇದನ್ನು ಒಳಗಿಟ್ಟು ಮಾರಾಟ ಮಾಡುವ ಪರಿಸ್ಥಿತಿ. ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಒಂದು ಕಡೆಯಿಂದ ಜಾಹೀರಾಟಿನ ಉದ್ದೇಶ ಏನು, ಅವರು ಪ್ರಾಡಕ್ಟ್ ಮಾರುವುದು. ಆದರೆ ಸರ್ಕಾರ ಒಂದು ನೀತಿ ಮಾಡಿದೆ ಅಂದರೆ ಅದು ಅದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಎಂಬ ಅಂಶವನ್ನು ಅವರಿಗೆ ಮನವರಿಕೆ ಮಾಡಿದ ರೀತಿಯಲ್ಲಿ ಹೇಳಬೇಕು ಅಂತ ಅದನ್ನು ಹೇಳಿದರೂ ಕೂಡ ಅವರು ಅದನ್ನು ತಪ್ಪು ದಾರಿ ಮಾಡ್ತಾರೆ. ಈ ಅಂಶ ನಮ್ಮ ಜನರಿಗೆ ಗೊತ್ತಿರಬೇಕಾಗುತ್ತೆ. ಅಂಥ ಒಂದು ಪ್ರಯತ್ನಗಳು ಎಲ್ಲಿಯಾದರೂ ಮಾರಾಟ ಮಾಡುವಾಗ ಆದಾಗ ಅದನ್ನು ಅವರನ್ನು ಪ್ರಶ್ನೆ ಮಾಡಬೇಕು, ಸಂಬಂಧಪಟ್ಟವರಿಗೆ ದೂರು ಕೂಡ ಕೊಡ್ಬೋದು. ದೂರು ಅಂದರೆ ಅದನ್ನು ಇಲಾಖೆ ಇದೆ, ಆ ದೂರು ಕೊಡೋದ್ರ ಮೂಲಕ ಸೆನ್ಸಿಟೈಸ್ ಆದರೆ ಆಗ ಒಂದು ಚರ್ಚೆಗಳು ಆರಂಭ ಆಗ್ತದೆ. ಇದು ಸಣ್ಣ ಪ್ರಯತ್ನ ಹೇಳುವಂಥ. ಇನ್ನೊಂದು ಸರ್, ಇವಾಗ ಮಕ್ಕಳಿಗೆ ಒಂದಷ್ಟು ಏನು ಮಾದಕ ವಸ್ತುಗಳು ಸಿಗುತ್ತೆ, ನಿಷೇಧಿತ ಅಂತ ಏನು ಹಣೆಪಟ್ಟಿ ಕಟ್ಕೊಂಡಿವೆ ಒಂದಷ್ಟು ಮಾದಕ ವಸ್ತುಗಳು, ಅದು ಯಾವುದೋ ರೀತಿಯಲ್ಲಿ ಮಕ್ಕಳಿಗೆ ಲಭ್ಯ ಆಗುತ್ತೆ. ಸೊ ಇದು ಬಹಳಷ್ಟು ಕಾಡ್ತಾ ಇರುವಂಥ ವಿಚಾರವಾಗಿದೆ, ಮುಂದೆ ಬಹುದೊಡ್ಡ ಸವಾಲಾಗಿದೆ. ಇವಾಗ ಕಳೆದ ಒಂದು ವಾರವನ್ನೇ ನೋಡ್ತಾ ಬಂದರೆ ಅದೆಷ್ಟು ವೈದ್ಯಕೀಯ ವಿದ್ಯಾರ್ಥಿಗಳು, ವೈದ್ಯರು ಎಲ್ಲರೂ ಕೂಡ ಈ ಗಾಂಜಾ ಕೇಸ್ಗಳಲ್ಲಿರ್ಬೋದು ಸಿಕ್ಕಾಕೊಂಡಿದ್ದಾರೆ. ಅದು ಕೇಸ್ಗಳು ನಡೀತಾ ಇದೆ. ಮುಂದೆ ಕಾಣ್ತಾ ಇರುವಂಥದ್ದು ಮಕ್ಕಳ ಯುವಜನತೆಯ ಭವಿಷ್ಯ ಅನ್ನುವಂಥದ್ದು. ಸರ್, ನಾನು ಕೇಳುವಂಥದ್ದು, ಇಲ್ಲಿ ಮಕ್ಕಳಿಗೆ ಇದೆಲ್ಲ ಲಭ್ಯ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಈ ಬಗ್ಗೆ ನಿಮಗೆ ಏನಾದರೂ ಈ ರೀತಿ ಆಗ್ತಾ ಇದೆ ಅಥವಾ ಆಗ್ಬೋದು ಅನ್ನುವಂಥ ಮುನ್ಸೂಚನೆಗಳು? ಅಂದರೆ ಇವಾಗ ಕಾಲೇಜುಗಳು ಟಾರ್ಗೆಟ್ ಆಗಿರುವಂಥದ್ದು ನೇರ ಕಾಣ್ತಾ ಇದೆ. ವೈದ್ಯಕೀಯ ಕಾಲೇಜಿಂದ ಹಿಡಿದು ಎಲ್ಲ ಕಾಲೇಜುಗಳು, ಇದು ಶಾಲೆಗಳಿಗೂ ಕೂಡ ಮಕ್ಕಳಿಗೂ ಕೂಡ ಬಾಧಿತ ಆಗುವ ಮುನ್ಸೂಚನೆಗಳು ಕಾಣ್ತಾ ಇದೆಯಾ? ಡೆಫಿನೆಟ್ಲಿ. ಆ್ಯಕ್ಚುಲಿ ನಾನು ಇದರಲ್ಲಿ ಎರಡು ಚರ್ಚೆ ಇದೆ. ಒಂದು ಚರ್ಚೆ ಇಲ್ಲಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಅಂದರೆ ಇದು ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ, ಮತ್ತು ಅದ್ರ ಬಗ್ಗೆ ಅದೊಂದು ಬೇರೆಯೇ ಒಂದು ವ್ಯವಸ್ಥೆ ಇದೆ. ಅದರ ಬಗ್ಗೆ ನಾನು ಹೆಚ್ಚು ಡಿಸ್ಕಸ್ ಮಾಡೋದಕ್ಕಿಂತ ಮತ್ತು ಓಪನ್ ಆಗಿ ಇಲ್ಲಿ ಮಾಡೋದಕ್ಕಿಂತ ಯಾವ ರೀತಿಯ ಡ್ರಗ್ಸ್ಗಳು ಬರ್ತವೆ ಅಂತ ಅದು ಮಾತಾಡಿದ್ರು ಕೂಡ ಅದು ಸಾರ್ವಜನಿಕರಿಗೆ ಒಳ್ಳೆಯ ಅಂಶ ಅಲ್ಲ. ಆದರೆ ಬಹಳ ಮುಖ್ಯವಾಗಿ ನಾವು ಆತಂಕ ಪಡುವಂಥ ವಿಚಾರ ಅಂದರೆ, ಒಂದು ಸುಶಿಕ್ತ ಸಮಾಜ ಅಥವಾ ನೀವು ಜನಜಾಗೃತಿಗಾಗಿ ಇದೊಂದು ಕಾರ್ಯಕ್ರಮ ಮಾಡ್ತಿರುವಾಗ ಒಂದು ಸ್ವಾಸ್ಥ್ಯ ಸಮಾಜ ನಮಗೆ ಆಗಬೇಕಾದ್ರೆ, ಒಂದು ಆರೋಗ್ಯವಂತ ಸಮಾಜ ನಮ್ಮಲ್ಲಿ ಇರಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಫಿಸಿಕಲ್ ಆಗಿ ನಾವೆಲ್ಲರೂ ಆರೋಗ್ಯವಂತರಾಗಿ ಇರಬೇಕಾಗುತ್ತೆ. ಒಂದು ಮಾನಸಿಕವಾಗಿ ನಾವು ಸೌಂಡ್ ಆಗಿರಬೇಕು, ದೈಹಿಕವಾಗಿ ಸೌಂಡ್ ಆಗಿರಬೇಕು. ಆಗ ಮಾತ್ರ ಒಂದು ಬೇರೆಯವರು ವ್ಯವಹಾರ ಮಾಡುವಾಗ ನಾವು ಅಷ್ಟೇ ಪರಿಣಾಮಕಾರಿಯಾಗಿ ಮಾತ್ರಲಿ ಸಾಧ್ಯ ಆಗ್ತದೆ. ಎರಡನೇದಾಗಿ ನಮ್ಮ ಬೆಳವಣಿಗೆ, ನಮ್ಮ ಅಭಿವೃದ್ಧಿ ಇರುವಂಥದ್ದು ಅಂತಿಮವಾಗಿ ನಮ್ಮ ಬೆಳವಣಿಗೆ ಒಂದು ಸ್ವಾಸ್ಥ್ಯವಾದ ಸಮಾಜದಲ್ಲಿ ಮಾತ್ರ ಆಗ್ತದೆ. ಯಾರೋ ಒಬ್ಬರು ಚೆನ್ನಾಗಿ ಇದ್ದುಕೊಂಡು ಕೆಲವರೊಂದು ಇದಾಗೋದು ಅದು ಸ್ವಾಸ್ಥ್ಯ ಸಮಾಜ ಆಗಲಿ ಸಾಧ್ಯ ಆಗ್ತದೆ. ಸೊ ಇಲ್ಲಿ ನಾನು ಹೇಳುವಂಥದ್ದು, ಇದು ಆಗ್ತಾ ಇರುವಂಥದ್ದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮತ್ತು ಈಗ ನೀವು ಹೇಳಿದಾಗೆ ಇತ್ತೀಚೆಗೆ ಭಾಳ ಮುಖ್ಯವಾಗಿ ಕೆಲವು ಪ್ರಕರಣಗಳು ಹೊರಗೆ ಇದೊಂದು ಟಿಪ್ ಆಫ್ ಬರ್ಗ್ ಹೇಳ್ತಾರೆ. ಅಂದರೆ ಕೆಲವೊಂದು ಅಂಶಗಳು ಮಾತ್ರ ನಮಗೆ ಇವತ್ತು ಕಾಣ್ತಾ ಇರುವಂಥದ್ದು. ಆದರೆ ಭಾಳ ಮುಖ್ಯವಾಗಿ ನಮಗೆ ಬೇಕಾದದ್ದು, ಇಲ್ಲಿ ಇಂಥ ಒಂದು ಪರಿಸ್ಥಿತಿ ಆಗ್ತಾ ಇರುವುದನ್ನು ಅದು ಬಹಳ ಒಂದು ಕೆಲವು ಜನಾಂಗದ ಕೆಲವು ಯುವಕರದ್ದು ಅಥವಾ ಅಂತ ಇತ್ತು. ಆದರೆ ಈಗ ಅದು ಕೆಳಗೆ ಇಳಿತಾ ಇದೆ. PUC ಮಟ್ಟಕ್ಕೆ, ಹೈಸ್ಕೂಲ್ ಮಟ್ಟಕ್ಕೆ ಆ ಪರಿಸರ ವ್ಯಾಪ್ತಿಯಲ್ಲಿ ಇದು ಲಭ್ಯವಾಗುವಂಥದ್ದು ಹೆಚ್ಚು ಆಗುತ್ತಿರುವುದು. ಇದು ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ ಮತ್ತು ಯುವ ಜನಾಂಗದ ದೃಷ್ಟಿಯಿಂದ ಬಹಳ ಕೆಟ್ಟ ಪರಿಣಾಮ ಬರುವ ಒಂದು ದೊಡ್ಡ ಒಂದು ಸವಾಲಾಗಿದೆ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ನಾನು ಇಲ್ಲಿ ಇನ್ನೊಂದು ಅಂಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಬಹಳ ಮುಖ್ಯವಾಗಿ ಯಾವ ರೀತಿಯಲ್ಲಿ ಅದು ಪರ್ಕ್ಯುಲೇಟ್ ಆಗ್ತದೆ ಅಂದರೆ, ಇದೊಂದು ವ್ಯಾಪಾರ ಅಂತ ನೋಡ್ಕೊಳ್ಬೇಕಾಗುತ್ತೆ. ಇದು ಬರೀ ಇದೊಂದು ವ್ಯಾಪಾರದ ಒಂದು ಜಾಲ ಆದ ಕಾರಣ ಅದನ್ನು ತಾವು ದಿವಸಕ್ಕೆ ಅದನ್ನು ಹೇಗೆ ನಾವು ಇನ್ಕ್ರೀಟ್ ಮಾಡ್ಬೋದು, ಹೇಗೆ ವ್ಯಾಪಾರ ಮಾಡೋದ್ರ ದೃಷ್ಟಿಯಲ್ಲಿ ಇದ್ದ ಕಾರಣ ಅವರು ಅದನ್ನು ಮಕ್ಕಳು, ಮಹಿಳೆಯರು ಅದು ಅಂತ ನೋಡ್ತಾ ಇಲ್ಲ. ಸೊ ಇದು ಬಹಳ ಒಂದು ಆತಂಕ ಪಡುವ ವಿಚಾರ. ಯಾಕೆಂದರೆ
ಎಳೆ ಮನಸ್ಸು ಅವ್ರಿಗೆ ಯಾವುದೇ ವಿಚಾರ ಗೊತ್ತಿರೋದಿಲ್ಲ, ಅವರು ಬೆಳೀತಾರೆ, ಕ್ಯೂರಿಯಾಸಿಟಿ ಇರ್ತದೆ ಅಂತ ಒಂದಲ್ಲಿ ಅವರು ಶಿಕ್ಷಣ ಪಡೆಯುವ ಸಮಯದಲ್ಲಿ ಅವರು ಶಿಕ್ಷಣವನ್ನು ಮೊಟಕುಗೊಳಿಸಿ ಅನ್ನು ಮುಂದೆ ಅವರು ಪ್ರಬುದ್ಧರಾಗಿ ಆಗದಾಗಿ ಒಂದು ಮಾಡುವ ಒಂದು ಪ್ರಯತ್ನ ಒಂದು. ಎರಡನೇದಾಗಿ ಸ್ವಾಸ್ಥ್ಯರಹಿತವಾದ ಸಮಾಜ ನಿರ್ಮಾಣಕ್ಕೆ ನಾವು ಸುಮ್ಮನಾಗಿ ಕೂತಿರೋದುಂಟಲ್ಲ, ಅದು ದೊಡ್ಡ ಒಂದು ಆತಂಕದ ವಿಚಾರ ಆಗ್ತದೆ. ಸೊ ನಾನು ಇದನ್ನು ಹೇಳಲಿಕ್ಕೆ ಇದು ಆಗ್ತಾ ಇದೆ, ಇದನ್ನು ಆಗದಾಗೆ ಮಾಡುವಂಥದ್ದು ಕಾರ್ಯಕ್ರಮ ನಾವು ಎಲ್ಲ ಹಮ್ಮಿಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಜನಜಾಗೃತಿಗಳು ಆಗುವಾಗ ಈ ನಿಟ್ಟಿನಲ್ಲಿ ಆಗಬೇಕಾಗುತ್ತೆ. ಅದಕ್ಕೆ ಐಡೆಂಟಿಫಿಕೇಶನ್ ಮತ್ತು ಅದು ಬಹುಶಃ ನಿಮ್ಮ ಚರ್ಚೆ ಮಾಡುವಾಗ ಹೇಳ್ಬೋದು. ಖಂಡಿತ. ಇವಾಗ ನಾನು ಕೇಳಲಿಕ್ಕೆ ಮುಂದಿನ ಪ್ರಶ್ನೆ ಇರುವಂಥದ್ದು ಅಂದರೆ, ಈ ವ್ಯಸನಗಳು ಅನ್ನುವಂಥದ್ದು ಅವರಿಗೆ ಸಿಗಬೇಕಾದ್ರೆ ಒಂದು ಕಾರಣ ಇದಿರ್ಬೋದು, ಅದು ಬೇರೆ ಪ್ರಶ್ನೆ ಬರುತ್ತೆ, ಅದು ಬೇರೆ ಮಾತಾಡ್ಬೋದು. ಆದರೆ ಒಂದು ವಿದ್ಯಾರ್ಥಿಗೂ ಅದು ಸಿಕ್ಕಿತು, ಆ ಬಳಿಕ ಅದು ಯಾವ ರೀತಿಯಲ್ಲಿ ಅವನನ್ನು ಆವರಿಸ್ಕೊಳ್ತದೆ ಅಂದರೆ, ಇವಾಗ ಬಹಳಷ್ಟು ಜನರಿಗೆ ಕುತೂಹಲ, ಇಲ್ಲಿ ನಾನು ಮತ್ತೆ ಬರ್ತೀನಿ ಪೋಷಕರ ಬಗ್ಗೆ ಮಾತನಾಡಲಿಕ್ಕೆ, ಆದರೆ ಯಾವ ರೀತಿಯಲ್ಲಿ ಕಾಡುತ್ತೆ ಹಂತ ಹಂತವಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್. ಅದು ಸಬ್ಸ್ಟೆನ್ಷಿಯಲ್ ಅಬ್ಯೂಸ್ ಎಡಿಕ್ಷನ್ ಆರಂಭ ಹಂತದಲ್ಲಿ ಅವರಿಗೆ ಗೊತ್ತಿರೋದಿಲ್ಲ ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಅದೊಂದು ಬಹಳ ಮಕ್ಕಳಾಟಿಕೆಯ ವಿಚಾರದಲ್ಲಿ ಇರುತ್ತೆ, ಅದೊಂದು ಕ್ಯೂರಿಯಾಸಿಟಿ ಆಗಿರ್ತದೆ. ನಾನು ಒಬ್ಬ ಹೀರೋ ಆಗಿ ಅಥವಾ ಅವರೊಂದು ಆ ರೀತಿಯಲ್ಲಿ ತಗೊಳ್ತಾರೆ. ಬಟ್ ಅದು ಎಡಿಕ್ಷನ್ ಆದ ಮೇಲೆ ಅವರನ್ನು ಸಂಪೂರ್ಣ ಆವರಿಸಿದ ಮೇಲೆ ಅದು ಅವರ ನಿಯಂತ್ರಣದಲ್ಲಿ ಇರುವುದಿಲ್ಲ. ಅದು ಒಂದು ಲೆಕ್ಕದಲ್ಲಿ ಅವರೊಂಥರ ರೋಗಗ್ರಸ್ತರಾಗಿ ಇರ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅವರಿಗೆ ಅವರ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಅವರ ದೇಹವು ಕಂಟ್ರೋಲ್ ಇರೋದು, ಅವ್ರ ಮನಸ್ಸು ಕೂಡ ಕಂಟ್ರೋಲ್ ಇರೋದಿಲ್ಲ. ಸೊ ಅವರು ಮಾಡ್ತಿರುವ ಯಾವುದೇ ಕೆಲಸಗಳು ಕಾರ್ಯಗಳು ಅವರ ಬದುಕಿಗೆ ವಿರುದ್ಧವಾಗಿ ಮುಖವಾಗಿ ಹೋಗುವ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಇತ್ತೀಚೆಗೆ ಬಂದ ಒಂದು ಪ್ರಕರಣದಲ್ಲಿ ನಮಗೆ ಆ ಮಗು ನಮ್ಮ ಮುಂದೆ ಬಂದದ್ದು, ಅವಳ ಮೇಲೆ ದೈಹಿಕ ದೌರ್ಜನ್ಯ ಆದದ್ದು, ಅದನ್ನು ನಾವು ರಕ್ಷಣೆ ಮಾಡಿ ಅವಳಿಗೆ ಮುಂದಿನ ಎಜುಕೇಷನನ್ನು ಮುಂದೆ ಕರ್ಕೊಂಡು ಹೋಗುವಂಥದ್ದು ಇತ್ತು. ಆದರೆ ನಾವು ಮತ್ತು ಕೌನ್ಸಿಲಿಂಗ್ ಮಾಡ್ತಿರುವಾಗ ಆಗಿದ್ದಂದರೆ ಅವಳು ಒಳಗಾದದ್ದು ಮಾದಕ ವ್ಯಸನಕ್ಕೆ ಒಳಗಾಗಿ ಆ ಟೈಮ್ನಲ್ಲಿ ಅವಳಿಗೆ ಏನು ಆಗ್ತಿದೆ ಅಂತ ಗೊತ್ತಿಲ್ಲದ ಕಾರಣ ಅವಳು ಲೈಂಗಿಕವಾಗಿ ಬೇರೆಯವರ ಇದಕ್ಕೆ ಬಲಿಯಾಗಿದ್ದಳು ಆ್ಯಕ್ಚುಲಿ. ಸೊ ಒಂದು ಹಂತದಲ್ಲಿ ಇದರಿಂದ ಏನಾಯಿತು, ಅಬ್ಯೂಸ್ ಆಯಿತು, ಎಡಿಕ್ಷನ್ ಇನ್ಕ್ರೀಸ್ ಆಯಿತು, ಶಾಲೆ ಮೊಟಕುಗೊಂಡಿತ್ತು. ಸೊ ಶಾಲೆ ಮೊಟಕುಗೊಂಡ ಕೂಡಲೇ ಅವರನ್ನು ರಿಹ್ಯಾಬಿಲಿಟ್ ಮಾಡೋ ಪ್ರೋಸೆಸ್ಸಲ್ಲಿ ನಮಗೆ ಬಂದ ಪ್ರಕರಣ. ಈಗ ಅದು ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ ಇದೆ. ಬಟ್ ಇದೇ ಥರ ಎಷ್ಟೋ ಮಕ್ಕಳು ಯಾವುದೋ ಒಂದು ಗೊತ್ತಿಲ್ಲದೆ ಯಾವುದೋ ಒಂದು ಕ್ಯೂರಿಯಾಸಿಟಿಗೆ ಒಳಪಟ್ಟು ಅವರಿಗೆ ಆಗುತ್ತಿರುವ ದೈಹಿಕವಾಗಲಿ ಅಥವಾ ಲೈಂಗಿಕವಾಗಿ ದೌರ್ಜನ್ಯ ಆಗೋದು ಅವರಿಗೆ ಅರಿವಿಲ್ಲದೆ ಆಗಿ ಹೋಗ್ತದೆ. ಸೊ ಅದರಿಂದ ಅವ್ರು ಸಫರ್ ಆಗ್ತಾರೆ, ಅವರ ಲೈಫ್ ಮುಂದೆ ಭಾಳ ಕಷ್ಟದಲ್ಲಿ ಇರ್ತದೆ. ಜೊತೆಗೆ ಬೇರೆ ಬೇರೆ ಆ್ಯಟಿಟ್ಯೂಡ್ಸ್ಗಳು ಡೆವಲಪ್ ಆಗುತ್ತೆ. ಈಗ ಸಡನ್ನಾಗಿ ಮನೆಯಲ್ಲಿ ಕಳ್ಳತನ ಆಗ್ಬೋದು, ಕಳ್ಳರು ಯಾರೂ ಇಲ್ಲ. ಸೊ ಅನಿವಾರ್ಯ ಒಂದು ಪರಿಸ್ಥಿತಿ ಬರ್ತದೆ ಒಂದು ಮಗುವಿಗೆ ಅಥವಾ ಒಂದು ವ್ಯಕ್ತಿಗೆ, ಅವರು ಮನೆಯ ವಸ್ತುಗಳನ್ನೇ, ತಮ್ಮ ವಸ್ತುಗಳನ್ನೇ ಕದಿಯುವಂಥ ಇದು ಬರ್ಬೋದು. ನೀವು ಹೇಳಿದ ಹಾಗೆ ಯಾವ ಹಂತಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬೇರೆ ಬೇರೆ ನಮಗೆ ಅವರ ಬದುಕಿಗೆ ವಿಮುಖವಾದದ್ದು ಮತ್ತು ಅವರ ಆಪ್ತರಿಗೆ ವಿರುದ್ಧವಾಗುವಂಥ ಚಟುವಟಿಕೆಗಳು ತೊಡಗುವಂಥ ಒಂದು ಪ್ರಕ್ರಿಯೆಗಳು ಆರಂಭವಾಗ್ಬೋದು ಈ ವ್ಯಸನಕ್ಕೆ ತೊಳಕೊಳ್ಳ್ರೆ ಅಂತ ಹೇಳ್ಬೋದು. ಓಕೆ, ಅಂದರೆ ಅವರ ಜೀವನದ ನಿಜವಾದ ದಿಕ್ಕನ್ನೇ ಬದಲು ಮಾಡಿಬಿಡ್ತದೆ, ಅತಂತ್ರಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು. ನಾನು ಮಾತನಾಡಬೇಕು ನಿಮ್ಮ ಜೊತೆಗೆ. ಬಹಳಷ್ಟು ಪ್ರಶ್ನೆಗಳಿದೆ, ವೀಕ್ಷಕರು ಕೂಡ ಕುತೂಹಲ ಭರಿತರಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಒಂದಷ್ಟು ಮಾಹಿತಿಗಳು ನಮಗೆ ಸಿಗ್ತದೆ ಅನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪುಟ್ಟ ವಿರಾಮದ
ವಿರಾಮದ ಬಳಿಕ ಮತ್ತೆ ಜನಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ರೆನ್ನಿ ಡಿಸೋಜ ಅವರು ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ಮಾಹಿತಿಗಳನ್ನು ಅವರಿಂದ ನಾನು ಪಡ್ಕೊಳ್ತಾ ಇದ್ದೀನಿ. ಸೊ ಈ ಮಾದಕ ವ್ಯಸನಿಗಳನ್ನು ಪುನರ್ವಸತಿ ಹೇಗೆ ಮಾಡೋದು, ಜೊತೆಗೆ ಅದು ಮಕ್ಕಳಿಗೆ ಮುಖ್ಯವಾಗಿ ಯಾವ ರೀತಿಯವರ ಜೀವನವನ್ನು ಅತಂತ್ರಗೊಳಿಸ್ತಾ ಇದೆ, ಸೊ ಇದಕ್ಕೆ ಪೋಷಕರ ಜವಾಬ್ದಾರಿಗಳೇನು ಎಲ್ಲವನ್ನು ಕೂಡ ಮಾತನಾಡಬೇಕು. ಸೊ ನಾನು ರೆನ್ನಿ ಡಿಸೋಜ ಅವರ ಹತ್ರ ಮುಂದಿನದಕ್ಕೆ ಕೇಳುವಂಥದ್ದು, ಇವಾಗ ಒಂದು ಮನೆಯಲ್ಲಿ ಒಂದು ಮಗು ಇದಕ್ಕೆ ವ್ಯಸನಕ್ಕೆ ತುತ್ತಾಗಿದೆ, ವ್ಯಸನಿಯಾಗಿ ಆಗಿದೆ. ಸೊ ಪೋಷಕರಿಗೆ ಇದು ಗೊತ್ತಿಲ್ಲ. ಪೋಷಕರು ಗಮನಿಸಬೇಕಾದಂಥ ಅಂಶಗಳು ಏನು, ಯಾವ ರೀತಿಯಲ್ಲಿ ಅವ್ರಿಗೆ ಕಂಡುಕೊಳ್ಬೋದು ಮಗು ಈ ರೀತಿಯ ಒಂದಷ್ಟು ವ್ಯಸನಿ ಆಗಿರ್ಬೋದು ಅನ್ನುವಂಥ ಅದನ್ನು ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ಬೋದು ಅಂತ. ಇದು ಬಹಳ ಅಂದರೆ ಪ್ರತ್ಯೇಕವಾದ ಒಂದು ಪ್ರಶ್ನೆ. ಯಾಕೆಂದರೆ ಈ ವಿಚಾರದಲ್ಲಿ ಅದು ಮನೆಯಿಂದ ಮನೆ, ಮಗುವಿಂದ ಮಗುವೆ ಅಥವಾ ಇದರ ಮೇಲೆ ಸಬ್ಸ್ಟೆನ್ಸ್ ಮೇಲೆ ಅದು ಹೊಂದಿಕೊಂಡಿರ್ತದೆ. ಸೊ ಭಾಳ ಮುಖ್ಯವಾಗಿ ಇರುವಂಥದ್ದು ಈ ಪುನರ್ವಸತಿಯಲ್ಲಿ ಪ್ರಿವೆನ್ಷನ್ ಮಾಡೋದೇ ದೊಡ್ಡ ಒಂದು ಕೆಲಸ ಆಗ್ತದೆ. ಯಾಕಂದರೆ ಯಾವಾಗ ನೀವು ಪ್ರಿವೆನ್ಷನ್ ಮಾಡ್ತೀರಾ ಆವಾಗ ಪುನರ್ವಸತಿ ಅವಶ್ಯಕತೆಯೇ ಬರುವುದಿಲ್ಲ. ಯಾಕಂದರೆ ಪುನರ್ವಸತಿಯಲ್ಲಿ ಬಹಳ ಮುಖ್ಯವಾಗಿ ಬರುವುದು ನಾವು ಹೇಗೆ ಪ್ರಿವೆನ್ಷನ್ ಮಾಡಬೇಕಾಗುತ್ತೆ ಒಂದು, ಮತ್ತು ಪ್ರಿವೆನ್ಷನ್ ಮಾಡೋದ್ರ ಜೊತೆಗೆ ಒಂದು ಅದರ ಐಡೆಂಟಿಫಿಕೇಷನ್ ಎರ್ಲಿ ಸ್ಟೇಜಲ್ಲಿ ಐಡೆಂಟಿಫಿಕೇಷನ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗ್ತದೆ. ಸೊ ಅದರಿಂದ ನಮಗೆ ಒಂದು ಆ್ಯಕ್ಸಸ್ಸಿಗೆ ನಾವೆಲ್ಲ ಕುಟುಂಬದಲ್ಲಿ ಮಕ್ಕಳೆಲ್ಲ ಇರುವ ಸಂದರ್ಭದಲ್ಲಿ ಕುಟುಂಬಕ್ಕೆ ದೊಡ್ಡ ಜವಾಬ್ದಾರಿ ಇರ್ತದೆ. ಅದು ಫ್ಯಾಮಿಲಿಗೆ, ಎಸ್ಪೆಷಲಿ ಪೇರೆಂಟ್ಸ್ಗೆ, ಎತ್ತವರು ಅಥವಾ ಅಲ್ಲಿರೋ ರಿಲೇಟಿವ್ಸ್ ಇರ್ಬೋದು, ಅವರಿಗೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಅಂದರೆ ಮಕ್ಕಳನ್ನು ನರ್ಚರ್ ಮಾಡುವ ಸಮಯದಲ್ಲಿ ಮಕ್ಕಳ ಬಿಹೇವಿಯರ್ ಮತ್ತು ಅವರ ಆ್ಯಟಿಟ್ಯೂಡ್ಸ್ಗಳನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ನಮಗೆಲ್ಲ ನಮ್ಮ ಮಕ್ಕಳು ಮುದ್ದು ಆಗಿರ್ತಾರೆ ಮತ್ತು ನಾವು ಏನು ಮಾಡಿದರೂ ಸರಿ ಅಂತ ಇರ್ತದೆ, ಮತ್ತು ಅವ್ರು ಯಾರು ತಪ್ಪು ಮಾಡಲ್ಲ ಅಂತ ಒಂದು ಆಲೋಚನೆ ಇರ್ತದೆ. ಬಟ್ ಅದು ಸರಿ, ಅದು ಇರಲೇಬೇಕು. ಆ ನಂಬಿಕೆ ಇದ್ದರೆ ಮಾತ್ರ ಮಗು ಕೂಡ ನಿಮ್ಮಿಂದ ಬೆಳೆಯುವಾಗ ಅದೇ ನಂಬಿಕೆಯಿಂದ ಬೆಳೆದುಕೊಂಡು ಹೋಗ್ತದೆ. ಆದರೆ ಕೆಲವೊಂದು ಇನ್ಸಿಡೆಂಟಲ್ಲಿ ಕೆಲವೊಂದು ಮಕ್ಕಳು, ಎಲ್ಲ ಮಕ್ಕಳಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಮಕ್ಕಳು ಅಥವಾ ಕೆಲವು ಯುವಕರು ಈ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ಳುವ ಸಾಧ್ಯತೆಗಳು ಬಂದಾಗ ನಮಗೆ ಬೇಕಾದದ್ದು ನೀವು ಮಕ್ಕಳ ಜೊತೆ ಇರುವ ಸಮಯ ಮತ್ತು ಅವರೊಟ್ಟಿಗೆ ಇಂಟ್ರ್ಯಾಕ್ಷನ್ ಮತ್ತು ಅವರೊಟ್ಟಿಗೆ ಹಂಚಿಕೊಳ್ಳುವ ವಿಷಯಗಳು. ಅಂದರೆ ಅವರ ಫ್ರೆಂಡ್ಸ್ ಸರ್ಕಲ್ ಏನು ಅಂತ ನಿಮಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಯಾಕಂದರೆ ನಮಗೆ ಈಗ ಫ್ರೆಂಡ್ಸ್ ಸರ್ಕಲ್ ಅಂದರೆ ಈಗ ವಾಟ್ಸಪ್ಪಲ್ಲಿ ಬಂದದ್ದು ಎಲ್ಲ ಫ್ರೆಂಡ್ಸ್ ಸರ್ಕಲ್ ಅಲ್ಲ, ಫಿಸಿಕಲ್ ಆದ ಫ್ರೆಂಡ್ಸ್ ಸರ್ಕಲ್ ಬಗ್ಗೆ ಕೂಡ ಸ್ವಲ್ಪ ನಿಮಗೆ ಮಾತುಕತೆ. ಅದು ಅಂದರೆ ಈಗ ಆಯಿತು ಈಗಲೇ ನಾವು ಮಾಡುವಂತಲ್ಲ, ಅದೊಂದು ಪ್ರೋಸೆಸ್. ಆ ಫ್ಯಾಮಿಲಿ ಅಂದ ಕೂಡಲೇ ಅಲ್ಲಿ ಮಕ್ಕಳಿಗೆ ಇರುವ ಸಮಯ ಇದ್ದರೂ ಸಾಕಾಗೋದಿಲ್ಲ. ಅಲ್ಲಿರುವ ಮಾತಾಡೋ ವಿಷಯಗಳು ಮತ್ತು ಮಕ್ಕಳ ವೈಯಕ್ತಿಕವಾದ ಕೆಲ ವಿಷಯಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥದ್ದು. ನಾನು ಹೇಳೋದು ಅವರನ್ನು ಇದು ಡೌಟ್ ಮಾಡುವುದಲ್ಲ ಅಥವಾ ಅವರನ್ನು ಗೂಢಚಾರಕ್ಕೆ ಮಾಡುವುದಲ್ಲ, ಅವರೊಂದು ನಂಬಿಕೆ ಇಟ್ಕೊಂಡು ಅವರ ಅರ್ಥ ಮಾಡುವ ಒಂದು ಪ್ರೋಸೆಸ್ ಫ್ಯಾಮಿಲಿಯಲ್ಲಿ ಬೆಳಿಬೇಕಾಗುತ್ತೆ. ಜೊತೆಗೆ ಆ ಸಂದರ್ಭದಲ್ಲಿ ನಾವು ಭಾಳ ಸೂಕ್ಷ್ಮವಾಗಿ ಅವರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರು ಅವರ ನಡತೆ ಅಥವಾ ಕೆಲವು ಬಿಹೇವಿಯರ್ಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನೀವು ಸ್ವಲ್ಪ ಹೆಚ್ಚು ಗಮನ ಇಡಲಿಕ್ಕೆ ನೋಡಬೇಕಾಗುತ್ತೆ. ಯಾಕೆ ಈ ರೀತಿ ವರ್ತನೆ ಮಾಡ್ತಾರೆ, ಯಾವ ರೀತಿ ಈ ರೀತಿ ಆಗ್ತದೆ ಮತ್ತು ಅದು ಒಂದು ಅಂಶ. ಅದು ನಿಮಗೆ ನಿಜವಾಗಿ ಆ ಮಗುವಿನ ಬಗ್ಗೆ ಹೆಚ್ಚು ಅರ್ಥ ಮಾಡಲಿಕ್ಕೆ ಸುಲಭ ಆಗ್ತದೆ. ಒಂದು ಆದರೆ ಡೌಟ್ ಮಾಡುವುದಲ್ಲ, ಅಂದರೆ ನಿಮ್ಮ ಮೇಲೆ ನೆಗೆಟಿವ್ ಆಗಿ ನಾವು ನೋಡುವುದಲ್ಲ. ಎರಡನೇದಾಗಿ ಬಹಳ ಮುಖ್ಯವಾಗಿ ಅಂಶ ಹೋಗ್ತದೆ ಅಂದರೆ ಅವರ ಕೆಲವು ವಯಸ್ಸಾದಾಗ ಯೂತ್ ಅಥವಾ ಎಸ್ಪೆಷಲಿ SLC PUC ಬರುವಾಗ ಅವರ ನಡತೆಯಲ್ಲಿ ಕೆಲವು ಬದಲಾವಣೆಗಳು ಬರ್ತವೆ ಅಥವಾ ಕೆಲವು ಡ್ರೆಸ್ಸಿಂಗ್ನಲ್ಲಿ ಬದಲಾವಣೆಗಳು ಬರ್ತವೆ. ಸೊ ಆ ಟೈಮ್ನಲ್ಲಿ ಕೂಡ ಅವರನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅವರ ಕೆಲವು ಬಳಸುವ ವಸ್ತುಗಳು ಅಥವಾ ಅವರ ಬಟ್ಟೆ ಒಳಗೆ ಇರುವ ಕೆಲವು ವಸ್ತುಗಳನ್ನು ಕೂಡ ನಾವು ಗಮನಿಸಿದರೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಒಂದು ಸ್ವಲ್ಪ ಸಿಡುಕತನ ಅಥವಾ ಅಗ್ರೆಸಿವ್ ಬಿಹೇವಿಯರ್ ಸ್ಟಾರ್ಟ್ ಆಗುತ್ತೆ ಕೆಲವು. ಸೊ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಯಾಕೆ ಒಂದು ಮಗು ಅಗ್ರೆಸಿವ್ ಬಿಹೇವಿಯರನ್ನು ಮಾಡ್ತಾ ಇದೆ, ಯಾವ ಸಂದರ್ಭದಲ್ಲಿ? ಇಲ್ಲಿ ಒಂದು ಗೊಂದಲ ಆಗುವಂಥದ್ದು ಸರ್, ನಾನು ಅದನ್ನು ಕೇಳಬಿಡ್ತೀನಿ. ಅಂದರೆ ಪ್ರೌಢಾವಸ್ಥೆ ಬಂದಾಗ, ಯೌವನಾವಸ್ಥೆ ಅಂತ ಬಂದಾಗ ಸಾಮಾನ್ಯವಾಗಿ ಈ ಸಿಟ್ಟು ಇರ್ಬೋದು ಅಥವಾ ಒಂದು ರೀತಿಯ ಭಯ ಇರ್ಬೋದು, ಗೊಂದಲ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಆಕರ್ಷಣೆ ಅನ್ನುವಂಥದ್ದು ಸಾಮಾನ್ಯವಾಗಿರ್ತದೆ. ಅದನ್ನ ಇದರ ಜೊತೆ ಯಾವ ರೀತಿಯಲ್ಲಿ ನಾವು ಬೇರ್ಪಡಿಸಬಹುದು, ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಪೋಷಕರಿಗೆ ಒಂದು ರೀತಿಯ ಗೊಂದಲ ಇರೋದಿಲ್ಲ. ಇದೆ ಅದು ಫ್ಯಾಮಿಲಿ ಎಂಬುದರ ಕೂಡಲೇ ಇದೆಲ್ಲವೂ ಮಕ್ಕಳಿಗೆ ಡೈನಾಮಿಕ್ಸ್ ಗೊತ್ತಿರ್ತದೆ, ಒಂದು ಮನೆಯೊಳಗೆ ಆಗುವಂಥದ್ದು. ಯಾವಾಗ ನಮಗೆ ಗೊಂದಲ ಆಗ್ತದೆ ಅಂದರೆ ನಮ್ಮ ಮಕ್ಕಳ ಜೊತೆ ಇರುವ ಸಮಯವನ್ನು ಆದಷ್ಟು ಕಡಿಮೆ ಸಮಯ ಕೊಡುವಂಥದ್ದು. ನಾವು ನಮ್ಮ ಇದರಲ್ಲಿ ಲೋಕದಲ್ಲಿ ಬ್ಯುಸಿಯಾಗಿರೋದು, ಮಕ್ಕಳು ತಮ್ಮಷ್ಟಕ್ಕೆ ಐಸೋಲೇಷನ್ ಫೀಲ್ ಮಾಡ್ಕೊಳ್ತಾರೆ. ಅವರು ಐಸೋಲೇಷನ್ ಫೀಲ್ ಮಾಡಿದ ಕೂಡಲೇ ಬೇರೆಗೆ ಡೈವರ್ಷನ್ ಬರುತ್ತೆ. ಅದು ಕೆಲವು ಟಿವಿಯಲ್ಲಿ ಇರ್ಬೋದು, ಮೊಬೈಲ್ ಇರ್ಬೋದು, ಬೇರೆ ರೀತಿಯಲ್ಲಿ. ಸೊ ಈ ಡೈವರ್ಷನ್ ಸಮಯದಲ್ಲಿ ಮಕ್ಕಳು ಇದಕ್ಕೆ ಬಲಿಯಾಗುವ ಸಾಧ್ಯತೆ ಇರ್ತದೆ. ಅದರಿಂದ ಒಂದು ಅಂಶ ಭಾಳ ಮುಖ್ಯ, ಮಕ್ಕಳ ಇಂಟ್ರಾಕ್ಷನ್ ಜಾಸ್ತಿ ಮಾಡ್ಕೊಳ್ಬೇಕಾಗೊಂದು. ಮತ್ತು ಯಾಕೆ ಈಗ ಈ ಬದಲಾವಣೆ ಪ್ರಕ್ರಿಯೆಯಲ್ಲಿ ಅವರು ಯಾಕೆ ಹೀಗೆ ಮಾಡ್ತಾರೆ ಎಂಬುದನ್ನು ನಾವು ಆಡ್ಕೊಳ್ಬೇಕಾದ್ರೆ
ಅವರ ಜೊತೆ ನಾವು ಟೈಮ್ ಸ್ಪೆಂಡ್ ಅನ್ನೋದು ನಾನು ಪದೇ ಪದೇ ನಾನು ಯಾಕೆ ಹೇಳ್ತೇನೆ ಅಂದರೆ ಆವಾಗ ನಿಮಗೆ ಅವ್ರ ಬದಲಾವಣೆಯ ವಿಷಯ ಕೂಡ ಒಂದು ಸ್ಪಷ್ಟ ಆಗುತ್ತದೆ. ಮತ್ತು ಯಾಕೆ ಇದು ಅಗ್ರೆಸಿವ್ ಆಗಿ ಆಗ್ತಾ ಇದ್ದಾರೆ ಅಥವಾ ಯಾವಾಗ ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ ಅಂತ ಹೇಳುವಾಗ ನಮಗೆ ಆವಾಗ ಒಂದು ಅಂಶ ನಮಗೆ ಗಮನದಲ್ಲಿ ಏನಾದರೂ ಈ ರೀತಿಯ ಇದಕ್ಕೆ ಸಾಧ್ಯತೆ ಇದೆಯಾ ಅಥವಾ ಇಂಥದ್ದು ಇದನ್ನು ನಾವು ಅದನ್ನು ಕೂಲಂಕಷವಾಗಿ ನೋಡ್ಕೊಳ್ಬೇಕಾ ಎಂಬುದು ಆಲೋಚನೆ ಚಿಂತನೆಯಲ್ಲಿ ಆರಂಭವಾಗ್ತದೆ. ಸೊ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ನಿಮಗೆ ಮತ್ತು ಬಹಳ ಮುಖ್ಯವಾಗಿ ಬಹಳ ಕೂಲಾಗಿದ್ದರೆ ಸ್ವಲ್ಪ ಸಮಯ ಇದ್ದರೆ ಅದು ನಾವು ದೊಡ್ಡ ಇದು ಮಾಡಬೇಕಾಗಿಲ್ಲ. ಆ್ಯಕ್ಚುಲಿ ನಾರ್ಮಲ್ ಆಗಿ ಮಕ್ಕಳು ಇರ್ತಾರೆ, ಬಟ್ ನಿಮಗೆ ಯಾವಾಗ ಅದು ನಿಮಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಅದರ ಮೇಲೆ ಇದು ಇನ್ನಷ್ಟು ಇದಾಗುವಾಗ ಬಹುಶಃ ಸಮಾಲೋಚಕರ ಅವಶ್ಯಕತೆ ಇದ್ದೇ ಇರ್ತದೆ. ಮತ್ತು ಅವ್ರು ರೆಗ್ಯುಲರ್ ಆಗಿ ಮಾಡುವಂಥ ದಿನನಿತ್ಯ ಚಟುವಟಿಕೆಗಳಿಂದ ಅವರು ದೂರ ಆಗ್ತಿರುವಾಗ ಒಂದು ಅಂಶ, ಅದನ್ನು ನಾನು ಎಲ್ಲ ವಿಷಯಗಳು ಹೇಳ್ತಾ ಇಲ್ಲ, ಬಟ್ ಎಲ್ಲ ಮಕ್ಕಳನ್ನು ಕೂಡ ಹೇಳ್ತಾ ಇಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅದನ್ನು ಗಮನದಲ್ಲಿ ಇರಿಸ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಭಾಳ ಮುಖ್ಯವಾಗಿ ಸಮಾಲೋಚನೆ ಅಂದರೆ ಕೌನ್ಸಿಲಿಂಗ್ ಅಂದರೆ ಅದು ದೊಡ್ಡ ಇದಲ್ಲ, ಅದೊಂದು ನಮಗೆ ಎಕ್ಸ್ಪರ್ಟ್ ಒಪಿನಿಯನ್, ಅದಕ್ಕೆ ನಾವು ಒಳಪಡಿಸಬೇಕಾಗುತ್ತೆ ಮಕ್ಕಳು. ಓಕೆ, ಇನ್ನೊಂದು ಇಲ್ಲಿ ದೊಡ್ಡ ಜವಾಬ್ದಾರಿ ಇರುವಂತದ್ದು ಪೋಷಕರದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಅವರನ್ನ ನಾವು ಕಾಣಬೇಕು, ಮುಂದೆ ನಿರ್ಧಾರ ಏನು ಮಾಡ್ಕೊಳ್ಬೇಕು, ಈ ಗೊಂದಲದಲ್ಲಿ ಪೋಷಕರು ಕೂಡ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಇದ್ರ ಐಡಿಯಾನೇ ಇರುವುದಿಲ್ಲ. ಈ ರೀತಿಯಲ್ಲಿ ಮಗು ಇಂಥ ವ್ಯಸನಕ್ಕೆ ಬಲಿಯಾಗಿರ್ಬೋದು ಅಥವಾ ಇದು ಅವನ ಜೀವನವನ್ನ ಹಾಳು ಮಾಡ್ತಾ ಇದೆ, ಜೋರ್ ಮಾಡೋದು ಅಥವಾ ಅವರನ್ನ ಗದರಿಸೋದಲ್ಲ. ಸೊ ಯಾವ ರೀತಿಯ ವ್ಯವಸ್ಥೆಗೆ ಹೋಗದೆ ನಾವು ಈಗ ಮಕ್ಕಳಿಂದ ತಪ್ಪು ಮಾಡೇ ಮಾಡ್ತಾರೆ, ಯಾವುದೋ ಮಕ್ಕಳು ತಪ್ಪು ಮಾಡೋದು ಎಲ್ಲ ನಾವು ತಪ್ಪು ಮಾಡಿ ಬೆಳೆದವರು. ಸೊ ನಾವು ಅಲ್ಲಿ ವಿಕ್ಟಿಮೈಸ್ ಮಾಡಬಾರ್ದು. ಅಂದರೆ ಅವರೊಂದು ಇದು ಅಂಥದ್ದು ಒಂದು ಅಪರಾಧ ಮಾಡಿದ್ದಾನೆ, ಅಪರಾಧಿ ಮನೋಭಾವನವನ್ನು ಯಾವುದೇ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಹುಟ್ಟಿಸ್ಕೊಳ್ಬೇಕಾಗಬಾರ್ದು. ಒಂದು ಭಾಳ ವಿಕ್ಟಿಮೈಸ್ ಮಾಡೋದು ಭಾಳ ಆಯಿತು, ಇದು ನೀನು ಅದು ಮಾಡಿದ್ದಾನೆ, ಅವನು ಮಾಡಿದ್ದಾನೆ, ನೀನು ಮಾಡಿದ್ದಿ, ಅದು ಅವರೊಟ್ಟಿಗೆ ಹೋದ ಅವನು ಏನೋ ಅದು ವ್ಯಸನವಾಗಿ ಮಾಡಿದೆ, ನೀನು ಮಾಡಿದ್ದಿ, ಈ ರೀತಿಯ ಆಕ್ರಮಣಶೀಲಿಯಾಗಿ ಮಾಡಿದರೆ ಮಕ್ಕಳು ಅದನ್ನು ನೆಗೆಟಿವ್ ಆಗಿ ತಗೊಳ್ತಾರೆ. ಮತ್ತು ಅವನ ವ್ಯಸನ ಅಲ್ಲದಿದ್ದರೂ ಕೂಡ ಬೇರೆ ರೀತಿಯ ಕೆಲವು ಬಿಹೇವಿಯರ್ ಅವರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರಿಂದ ಭಾಳ ಮುಖ್ಯವಾಗಿ ಬೇಕಾದದ್ದು ಈ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾದ ವಿಚಾರಗಳಿಂದ ಪೋಷಕರು ನೋಡ್ಕೊಳ್ಳುವಂಥದ್ದು. ಅವರನ್ನು ಯಾವುದೇ ಸಂದರ್ಭದಲ್ಲಿ ಒಂದು ವೇಳೆ ಅವನು ತಗೊಂಡಿದ್ದಾನೆ ಅಂತ ನಿಮಗೆ ಅನಿಸಿದ್ದು, ನಿಮಗೇನು ಪ್ರೂವ್ ಆದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಅವನು ಅಪರಾಧೀಕರಣ ಅಥವಾ ಅಪರಾಧಿಯ ಮನೋಭಾವದಿಂದ ಅವ್ರು ನೋಡ್ಕೊಳ್ಬಲ್ಲದು. ಅವರನ್ನು ಸಹಾಯ ಮಾಡಲಿಕ್ಕೆ ನಾವೇನು ಮಾಡ್ತೇವೆ ಅಂತ ಅನುಭವ ಇರಬೇಕಾಗುತ್ತೆ. ತಪ್ಪಾಗಿ ಒಳಗಾಗಿದ್ರೆ ಅಥವಾ ಆರಂಭದ ಹಂತದಲ್ಲಿದ್ದಾಗ ಅವರನ್ನು ಸರಿ ಮಾಡಲಿಕ್ಕೆ ನಾವು ಏನು ಮಾಡಬೇಕು, ನಮ್ಮ ಜವಾಬ್ದಾರಿ ಆಗ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಅವರಿಗೂ ಆ ಟೈಮ್ನಲ್ಲಿ ಎಂಥದ್ದು ಏನೊಂದು ಗೊತ್ತಿರೋದಿಲ್ಲ, ಅವರು ಅದನ್ನು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಹೋದಾಗ ಕ್ರಾನಿಕ್ ಸಿಚುವೇಷನ್ ಹೋಗುತ್ತೆ. ಅದರಿಂದ ಪೋಷಕರಾಗಿ ನಾವು ನೋಡಬೇಕಾದದ್ದು, ಅಂಥ ಒಂದು ಸಂದರ್ಭ ಬಂದಾಗ ಒಂದು ವೇಳೆ ಬಂತು ಅಥವಾ ಅಂಥ ಒಂದು ಮಕ್ಕಳು ಒಳಪಟ್ಟಿದ್ದು ನಿಮಗೆ ಗೊತ್ತಾಯಿತು ಅಂತ ಹೇಳಿದ ಕೂಡಲೇ ನೆಕ್ಸ್ಟ್ ಏನೆಂಬುದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದು ಬಹಳ ಮುಖ್ಯವಾಗಿ ಫುಲ್ ಸಪೋರ್ಟ್ ಆಗಿ ಅವ್ರಿಗೆ ಇರಬೇಕಾಗುತ್ತೆ. ಇದೇ ಪ್ರಶ್ನೆ ಇರುವಂಥದ್ದು ಸರ್, ಮುಂದೆ ಏನು ಅಂತ ಪೋಷಕರಿಗೆ ಅವರಿಗೆ ಅದರ ಬಗ್ಗೆ ಅರಿವಿರುವುದಿಲ್ಲ. ಮುಂದೆ ಏನು ಅಥವಾ ಇದಕ್ಕೆ ಏನಾದರೂ ಸರ್ಕಾರದ ವ್ಯವಸ್ಥೆಗಳಿದೆಯಾ ಅಥವಾ ಆರೋಗ್ಯ ಇಲಾಖೆಯಲ್ಲಿ ವ್ಯವಸ್ಥೆಗಳಿದೆಯಾ, ಇವೆಲ್ಲವೂ ಕೂಡ ಒಂದಷ್ಟು ಗೊಂದಲಗಳಿರುವಂಥದ್ದು. ಹಾಗಾಗಿ ತಾವು ಹೇಳಬೇಕು ಮುಂದೆ ಏನು ಮಾಡ್ಬೋದು, ಆ ಸಿಚುವೇಶನ್ ಬಂದಾಗ ಏನು ಮಾಡ್ಬೋದು. ಓಕೆ, ಆ ಸಿಚುವೇಶನ್ ಇದ್ದಾಗ ಒಂದು ಸಮಾಜದಲ್ಲಿ ಆಲ್ರೆಡಿ ಒಂದು ಅದಕ್ಕೆ ಅದೊಂದು ಕಳಂಕ ಅಂತ ಮನೋಭಾವ ಇದೆ. ಬಟ್ ನಾವು ಯಾವುದೇ ಸಂದರ್ಭದಲ್ಲಿ ಅದನ್ನು ಅನಿಸಬಾರ್ದು. ಸಹಜವಾಗಿ ಒಂದು ಮಗು ಇದಕ್ಕೆ ತಪ್ಪು ಹೆಜ್ಜೆ ಇಟ್ಟಿದೆ, ಅದನ್ನು ಹೊರಗೆ ತರಬೇಕಾದರೆ ನಾವು ಮಗುವೊಟ್ಟಿಗೆ ಬಹಳ ಪಾಸಿಟಿವ್ ಆಗಿ ಬಿಹೇವಿಯರ್ ಮಾಡಬೇಕು. ಒಂದು ಅದಕ್ಕೆ ಸೊಲ್ಯೂಷನ್ ಇದೆ ಎಂಬುದು ಕೂಡ ಮನೋಭಾವ ನಮ್ಮಲ್ಲಿರಬೇಕು, ಮಗುವಿಗೆ ಕೂಡ ಅದನ್ನು ಹುಟ್ಟಿಸಬೇಕಾಗುತ್ತೆ, ಆ ಭರವಸೆಯನ್ನು ಕೊಡಬೇಕಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ನಮ್ಮಲ್ಲಿ ವ್ಯವಸ್ಥೆ ಇದೆ. ಈಗ ಆರಂಭ ಹಂತದಲ್ಲಿ ಅಥವಾ ಅದರ ಪ್ರಿಲಿಮಿನರಿ ಸ್ಟೇಜಸ್ಗಳಲ್ಲಿ ಇರ್ಬೋದು, ಅದಕ್ಕೆ ಎಲ್ಲ ರೀತಿಯಲ್ಲಿ ನಮ್ಮಲ್ಲಿ ಅನೇಕ ಸಹಾಯ ಮಾಡುವ, ಅದನ್ನು ವಿಡ್ರಾಲ್ ಮಾಡುವ ಅನೇಕ ಅಂಶಗಳಿವೆ. ಆದರೆ ಯಾವಾಗ ಅದು ನಮಗೆ ಚಾಲೆಂಜ್ ಆಗಿದೆ ಅಂದರೆ ಅದು ಕ್ರಾನಿಕ್ ಆದಾಗ, ಒಂದು ನಮಗೆ ಕ್ರಾನಿಕ್ ಅಂದರೆ ಅದನ್ನು ಡಯಾಗ್ನೋಸ್ ಮಾಡಿಯೇ ಮಾಡಬೇಕಾದ ಒಂದು ಪರಿಸ್ಥಿತಿ ಬರ್ತದೆ. ಮೆಡಿಸಿನ್ ಮಾಡೋ ಪರಿಸ್ಥಿತಿ ಬಂದಾಗ ಅದು ಸ್ವಲ್ಪ ದುಬಾರಿ ಮತ್ತು ಅದು ಭಾಳ ಹೆವಿ ಆಗ್ತದೆ. ಯಾಕೆ ಅಂದರೆ ಒಂದು ನಮ್ಮಲ್ಲಿ ಎಕ್ಸ್ಪರ್ಟೈಸ್ ಕಡಿಮೆ ಇದ್ದಾರೆ. ಮಂಗಳೂರು ಅಂತ ನೋಡ್ಕೊಳ್ಳೋ ಇಡೀ ಇಂಡಿಯಾದಲ್ಲಿ ನೋಡೋ ಎಕ್ಸ್ಪರ್ಟೈಸ್ ಇರ್ಬೋದು, ಬಟ್ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಎಕ್ಸ್ಪರ್ಟೈಸ್ ಕಡಿಮೆ ಆಗ್ತದೆ ಮತ್ತು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಯಾವುದೇ ಹಂತದಲ್ಲಿ ಕೂಡ ಅದು ಒಂದು ವೇಳೆ ಆಯಿತು ಅಂತ ಸಂಪೂರ್ಣ ಮುಗೀತು ಅಂತಲ್ಲ, ಆ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ. ಬಟ್ ಅದಕ್ಕೆ ಭಾಳ ಮುಖ್ಯವಾಗಿ ಪಾಸಿಟಿವ್ ಪೇರೆಂಟ್ಸ್ ಬೇಕಾಗುತ್ತೆ. ಮತ್ತು ಅದರಿಂದ ಹೊರಗೆ ಬರಲಿಕ್ಕೆ ಬೇರೆ ಬೇರೆ ಹಂತಗಳಿವೆ. ಆ್ಯಕ್ಚುಲಿ ಕೆಲವು ಕೌನ್ಸಿಲಿಂಗ್ನಲ್ಲಿ ಅರ್ಥ ಮಾಡಿಕೊಂಡು ಮಕ್ಕಳನ್ನು ಸರಿ ಮಾಡುವ ಒಂದು ಮನೋಭಾವ ನಮ್ಮಲ್ಲಿ ಇರುತ್ತೆ. ಯಾಕಂದರೆ ಕೆಲವು ಕೆಪಾಸಿಟಿ ಇರುತ್ತೆ, ಮಕ್ಕಳಿಗೂ ಅದನ್ನು ತಗೊಳ್ಳುವ ರೀತಿ ಇರುತ್ತೆ. ಬಟ್ ಅಲ್ಲಿ ಆಗದಾಗ ನಾವು ಅದನ್ನು ಥೆರಪ್ಯೂಟಿಕ್ ಆಗಿ ನಾವು ಮಾಡಬೇಕಾಗುತ್ತೆ. ಥೆರಪಿ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನಮ್ಮ ವ್ಯಸನಿಗಳನ್ನು ಮುಕ್ತಗೊಳಿಸುವ ಹಂತದಲ್ಲಿ ತುಂಬ ಮಂದಿ ಸಕ್ಸಸ್ ಕೂಡ ಆಗಿದ್ದಾರೆ. ಥೆರಪ್ಯೂಟಿಕ್ ಅಂದರೆ ಅದು ಬಹಳ ಬಿಹೇವಿಯರಲ್ ಥೆರಪಿ ಇರ್ಬೋದು ಅಥವಾ ಸಿ ಬಿ ಟಿ ಮಾಡೋದ್ರ ಮೂಲಕ ಕೂಡ ಆ ಮಗುವಿನ ಯಾವ ರೀತಿಯಲ್ಲಿ ಆ ವ್ಯಕ್ತಿ ಬದಲಾಗಬೇಕು, ಅವರ ನಡತೆಗಳನ್ನು ಬದಲಾವಣೆ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಅಂದರೆ ಅದು ಒನ್ ಟು ಟಚ್ಚಲ್ಲಿ ಅದನ್ನು ಮಾಡುವಂಥ. ಅದಕ್ಕೆ ಅವರು ಮಗು ಬೇಕು, ಅದರ ಪ್ರತಿ ಎನ್ವೈರ್ಮೆಂಟ್ ಬೇಕಾಗುತ್ತೆ
ಮತ್ತು ಎಲ್ಲರೂ ಅದ್ರ ಬದಲಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕು. ಅಂಥ ಥೆರಪಿಗಳು ತುಂಬ ಈಗ ನಮ್ಮಲ್ಲಿ ಲಭ್ಯ ಇದೆ. ಆ ಲಭ್ಯದ ಮೂಲಕ ಅದರ ಮೂಲಕ ಮಗುವಿಗೆ ಯಾವ ರೀತಿಯ ಆ ವ್ಯಕ್ತಿಗೆ ಯಾವ ರೀತಿಯ ಥೆರಪಿಗಳು ಬೇಕೆಂಬುದು ನಮ್ಮ ಎಕ್ಸ್ಪರ್ಟ್ಸ್ಗಳೇ ಹೇಳ್ತಾರೆ. ಮತ್ತು ನಾವು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅದಕ್ಕೆ ಡಯಾಗ್ನೋಸ್ ಇದೆ. ಅದು ಅಲ್ಲದಿದ್ದರೆ ಒಂದಷ್ಟು ಅವರ ಲಿಸ್ಟ್ ಇದೆ, ಎಲ್ಲೆಲ್ಲ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಇವೆ ಅಂತ ರಿಜಿಸ್ಟರ್ ಆದದ್ದು. ಅಂದರೆ ತುಂಬ ಮಂದಿ ಇರ್ಬೋದು ಅಲ್ಲಲ್ಲಿ ಕಡೆ, ಬಟ್ ಆದಷ್ಟು ಇಲಾಖೆಯ ವತಿಯಿಂದಲೇ ರಿಜಿಸ್ಟರ್ ಆಗಿದ್ದು ಲಿಸ್ಟ್ ಇದೆ. ಆ ಲಿಸ್ಟನ್ನು ಪಡ್ಕೊಂಡು ನೀವು ನೇರವಾಗಿ ಅಲ್ಲಿ ಹೋಗಿ ಅವರ ಸಂಬಂಧಪಟ್ಟವರ ಮಾಹಿತಿಯನ್ನು ಪಡೆಯುವ. ಅಲ್ಲಿ ನಿಮಗೆ ಕೌನ್ಸಿಲಿಂಗ್ ಆಗುವುದಕ್ಕೆ ಕೌನ್ಸಿಲಿಂಗ್ ಮೂಲಕ ಅದನ್ನು ಹೆಸರು ಸರಿ ಮಾಡಲಿಕ್ಕಾಗುತ್ತೆ, ಅಥವಾ ಥೆರಪಿ ಮೂಲಕ ಮಾಡಲಿಕ್ಕಾಗುತ್ತೆ, ಅಥವಾ ಡಯಾಗ್ನೋಸ್ ಮಾಡಬೇಕಾಗುತ್ತೆ, ಅಥವಾ ಮೆಡಿಸಿನ್ಸ್ಗಳ ಮೂಲಕ ಕೂಡ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಅದು ಬ್ರೈನ್ಗೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ಅದು ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡಿದ್ರ ಕಾರಣ ಮತ್ತು ಫಿಸಿಕಲಲ್ಲಿ ಕೂಡ ಅದರಲ್ಲಿಂದ ಕೆಲವು ಲಕ್ಷಣಗಳು ಬಂದು ಮತ್ತು ಎನ್ವೈರ್ಮೆಂಟಲ್ಲಿ ಅದು ಪ್ರಭಾವ ಬೀರುತ್ತಾರೆ. ಆದ್ದರಿಂದ ಸೊ ಡಯಾಗ್ನೋಸ್ ಮಾಡುವಂಥದ್ದು ಕೂಡ ಒಂದು ಒನ್ ಆಫ್ ದ ಫ್ಯಾಕ್ಟರಲ್ಲಿ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಹೇಳುವುದಂದರೆ, ಪೋಷಕರಿಗೆ ಒಂದು ಐಡೆಂಟಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಆ ಹಂತದಲ್ಲಿ ಅವರಿಗೆ ಕೌನ್ಸಿಲಿಂಗ್ ಅಥವಾ ಡಯಾಗ್ನೋಸ್ ಮಾಡುವಂಥದ್ದು ಅಥವಾ ಥೆರಪಿ ಮಾಡುವಂಥದ್ದು, ಅಥವಾ ಒಂದು ವೇಳೆ ಬಂತು ಅಂತ ನೀವು ಫುಲ್ಲಾಗಿ ಅವರನ್ನು ತ್ಯಜಿಸುವುದಲ್ಲ, ಅಥವಾ ಕಳಂಕ ಹುಟ್ಟಿಸುವಂಥ ಅಲ್ವೇ ಅಲ್ಲ. ಅದು ಆ್ಯಕ್ಚುಲಿ ಅದು ಏನೋ ಒಂದು ಅದಕ್ಕೆ ಚಟಕ್ಕೆ ಬಲಿಯಾಗಿರ್ಬೋದು, ಅಥವಾ ಯಾವುದೋ ಒಂದು ಬಲಿಯಾದಾಗ ಅವರನ್ನು ನಾವು ಎತ್ತಿಡಿಲಿಕ್ಕೆ ಕೆಲಸ ಮಾಡಬೇಕು. ಅದು ಫ್ಯಾಮಿಲಿಯಿಂದ ಮಾತ್ರ ಆಗ್ತದೆ, ಫ್ರೆಂಡ್ ಸರ್ಕಲಿಂದ ಮಾತ್ರ ಆಗ್ತದೆ. ಅಂದರೆ ಅವರಿಗೆ ಧೈರ್ಯ ಕೊಡಬೇಕು, ಮಕ್ಕಳಿಗೆ ಹೌದು ಧೈರ್ಯ ಕೊಡಬೇಕಾಗುತ್ತೆ. ಮತ್ತು ಎನ್ವೈರ್ಮೆಂಟ್ ಹೇಗಿರಬೇಕು ಅಂತ ಎಲ್ಲ ಎಕ್ಸ್ಪರ್ಟ್ಸ್ ಹೇಳ್ತದೆ, ಅದ್ರ ಪ್ರಕಾರ ಮಾಡ್ಕೊಳ್ಬೇಕಾಗುತ್ತೆ ಒಂದು. ಮತ್ತು ಭಾಳ ಮುಖ್ಯವಾಗಿ ಸ್ವಲ್ಪ ಸೈಂಟಿಫಿಕ್ ಆಗಿ ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಕೆಲವೊಮ್ಮೆ ಅದು ಹಿಡಿದಿದೆ ಇದು ಹಿಡಿದಿದೆ ಅಂತ ಹೇಳಿ ಕೆಲವೊಮ್ಮೆ ಮಾಡ್ತೇವೆ, ಬಟ್ ಅದರಿಂದ ಹೆಚ್ಚು ಪರಿಣಾಮ ಆಗುವುದಿಲ್ಲ. ಆದಷ್ಟು ಮಟ್ಟ ಸೈಂಟಿಫಿಕ್ ಆಗಿ ಸ್ವಲ್ಪ ತಜ್ಞರ ಮೂಲಕವೇ ಅದನ್ನು ಮಾಡೋದು ಭಾರಿ ಒಳ್ಳೆಯಾಗ್ತದೆ. ಅದು ಮಾಡೋದ್ರ ಮೂಲಕ ನಾವು ನಮ್ಮ ಸಮಾಜದಲ್ಲಿ ಒಂದು ವ್ಯಸನ ಬಂದಿದ್ದರೂ ಕೂಡ ಅದನ್ನು ಮುಕ್ತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಕೆಲವು ಕೇಸಸ್ಗಳು ಇವೆ, ಅದು ನಮಗೆ ಹೊರಗೆ ತರಲಿಕ್ಕೆ ಆಗದ ಪರಿಸ್ಥಿತಿಗೂ ಒಂದು ಸ್ಟೇಜ್ ಕೊಂಡೋಗ್ತದೆ. ಅದಕ್ಕೆ ಹಾಗೆ ಆಗಬಾರ್ದು ಎಂಬುದಕ್ಕೆ ನಾವು ಪ್ರಿವೆನ್ಷನ್ನೇ ಬೆಟರ್ ದೆನ್ ಕ್ಯೂರ್ ಹೇಳ್ತೇವಲ್ಲ, ಅದೇ ಪುನರ್ವಸತಿ ಅದು ಪೇರೆಂಟ್ಸ್ನ ಕೈಯಲ್ಲಿ ಇರುತ್ತೆ. ಪ್ಯಾರೆಂಟ್ಸ್ನ ಕೈಯಲ್ಲಿ ತುಂಬ ಇರುತ್ತೆ. ಅದಕ್ಕೋಸ್ಕರ ಯಾವಾಗ ನೀವು ಪ್ಯಾರೆಂಟ್ಸ್ನವ್ರು ಇದರಿಂದ ಕೈ ಚೆಲ್ತೀರಾ, ಆಗ ಮಗು ಏನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಬಹಳ ಸಪೋರ್ಟಿವ್ ಆಗಿ ನಾವು ಮಾಡಬೇಕಾದದ್ದು. ಒಂದೊಳ್ಳೆ ಆದಕ್ಕೂ ಕೂಡ ನಾವು ಕೈ ಚೆಲ್ಲಬಾರ್ದು, ತುಂಬ ಪ್ರಯತ್ನಗಳು. ಇವಾಗ ಪೋಷಕರ ಜವಾಬ್ದಾರಿ ಇದೆ ಸರ್. ಪೋಷಕರು ಏನೋ ಒಂದು ಜವಾಬ್ದಾರಿ ಮಾಡ್ತಾ ಇರ್ತಾರೆ. ಹೆಚ್ಚಿನ ಜವಾಬ್ದಾರಿಯನ್ನು ಪೋಷಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗಿನ ದಿನಗಳಲ್ಲಿ ಗಮನಿಸೋದಾದ್ರೆ ಶಾಲೆಗಳಿಗೆ ಬಿಟ್ಟು ಬಿಡ್ತಾರೆ. ಶಾಲೆಗೆ ಹೋದ್ರೆ ಮಗು ಚೆನ್ನಾಗಿರ್ತಾನೆ, ಒಂದು ಒಳ್ಳೆ ಗುಣ ಬರ್ತದೆ, ಚೆನ್ನಾಗಿರ್ತಾನೆ ಅನ್ನುವಂಥ ಧೈರ್ಯ ಅವರಲ್ಲಿ ಶಾಲೆಗೆ ಹೋಗ್ತಾರೆ. ಅದು ಕೂಡ ಇಂತಹ ಶಾಲೆಗೆ ಹೋದರೆ ಚೆನ್ನಾಗಿರ್ತಾನೆ ಅನ್ನುವಂಥದ್ದು. ಸೊ ಇವಾಗ ಶಾಲೆಗಳಲ್ಲಿ ಅವರ ಟೀಚರ್ಗಳ ಜವಾಬ್ದಾರಿ ಅನ್ನುವಂಥದ್ದು ಹೇಗಿರಬೇಕು? ಅಲ್ಲ, ಇದು ಬಹಳ ಒಳ್ಳೆಯ ಫ್ಯಾಕ್ಟರ್ ಇದೆ. ಯಾಕೆಂದರೆ ಅವು ಶಾಲೆಯಲ್ಲಿ ಸಾಧಾರಣ ಬೆಳಗಿನಿಂದ ಸಾಯಂಕಾಲ ತನಕ ಅಲ್ಲೇ ಇರ್ತಾರೆ ಮಕ್ಕಳು. ಅಂದರೆ ಒಂದು ಬಹಳ ದೊಡ್ಡ ಪ್ರಭಾವ ಬೀರುವ ಒಂದು ವಾತಾವರಣ. ಮತ್ತು ಯಾಕೆಂದರೆ ಅಲ್ಲಿ ಟ್ರೈನ್ಡ್ ಆದವರು ಇರ್ತಾರೆ. ಪೋಷಕರಿಗಿಂತೂ ಕೆಲವೊಮ್ಮೆ ಹೆಚ್ಚು ಟ್ರೈನ್ ಆದಲ್ಲಿ ಶಿಕ್ಷಕರು ಇರ್ತಾರೆ ಮತ್ತು ಅನುಭವಸ್ಥರು ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಒಂದು ನಾನು ಹೇಳುವಂಥದ್ದು, ಒಂದು ಯಾವುದೇ ಶಾಲೆಗೆ ಕಳಿಸುವಾಗ ಶಿಕ್ಷಣ ಎಂದರೆ ಇದು ಒಂದು ಬರ್ತದೆ, ಯಾವುದು ತಮ್ಮ ಬದುಕಿಗೆ ಬೇಕಾದ ಆ್ಯಟಿಟ್ಯೂಡ್ಸ್ಗಳನ್ನು, ನಾಲೆಜ್ ಮತ್ತು ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡೋದು. ಬರೀ ಓದು ಬರುವ ಇದು ಲೆಕ್ಕ ಮಾಡುವಂಥದ್ದು ಅಥವಾ ಪಾಠಗಳನ್ನು ಬರೆದದ್ದು ಕಲಿಯುವುದು ಮಾತ್ರ ಶಿಕ್ಷಣ ಅಲ್ಲ. ಬದಲಿಗೆ ಅವರ ಬದುಕಿಗೆ ಬೇಕಾದ ನಾಲೆಜ್, ಸ್ಕಿಲ್ಸ್ ಅದನ್ನು ಅಳವಡಿಸ್ಕೊಳ್ಬೇಕಾದ ಒಂದು ವಾತಾವರಣ ಶಾಲೆಯಲ್ಲಿ ಕೂಡ ಕಂಟಿನ್ಯೂ ಆಗಬೇಕು. ಅದು ನಿಜವಾದ ಶಿಕ್ಷಣ. ಅದು ಬಹುಶಃ ತಜ್ಞರೆಲ್ಲರೂ ಹೇಳ್ತಾ ಇದ್ದಾರೆ. ಸೊ ಈ ನೆಲೆಯಲ್ಲಿ ಈ ಅಂಶದಲ್ಲಿ ಮಕ್ಕಳಿಗೆ ಕೂಡ ಈ ರೀತಿಯ ಒಂದು ಶಿಕ್ಷಣ ಕೊಡುವಂಥದ್ದು, ಅದರ ಬಗ್ಗೆ ಒಂದು ಕೆಲವು ಚಿಂತನೆಯನ್ನು ನಡೆಸುವಂಥದ್ದು ಕೆಲಸ ಕೂಡ ಶಾಲೆಯಲ್ಲಿ ಆಗಬೇಕಾಗುತ್ತೆ. ಮತ್ತು ಇನ್ನೊಂದು ಮಕ್ಕಳ ರಕ್ಷಣಾ ನೀತಿ ಅಂತ ಒಂದು ಈಗಾಗಲೇ 2016ರಲ್ಲಿ ಸರ್ಕಾರ ಘೋಷಣೆ ಮಾಡಿದೆ. ಅದರಲ್ಲಿ ಒಂದು ಅಂಶ ಇರುವಂತಂದರೆ, ಮಕ್ಕಳು ಯಾವುದೇ ರೀತಿಯಲ್ಲಿ ಇಂಥ ಮಾದಕ ವ್ಯಸನಗಳಿಗೆ ತೊಡಗದಂತೆ ಅವರು ಪಾಲಿಸಿಯಲ್ಲೇ ಒಂದು ಮೆನ್ಷನ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಮ್ಮ ಶಾಲೆಯಲ್ಲಿ ಯಾವುದೇ ಮಗು ಇಂಥ ವ್ಯಸನಕ್ಕೆ ತೊಡಗದಂತೆ ನಾವೇನು ಮಾಡಬೇಕು ಅಂತ ಪಾಲಿಸಿ ಬೇಕು ಒಂದು, ಅಥವಾ ಐಡೆಂಟಿಫೈ ಮಾಡಿದಾಗ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಪಾಲಿಸಿ. ಆದರೆ ನೀವು ಯಾವುದೇ ಶಾಲೆ ನೋಡಿ, ಅಲ್ಲಿ ಒಂದು 90ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಆ ಪಾಲಿಸಿಗಳೇ ಇಲ್ಲ. ನಾನು ಹೇಳೋದು ಏನಂದರೆ, ನಿಮ್ಮ ಪ್ರತಿಯೊಂದು ಶಾಲೆಗಳಲ್ಲಿ ಮಕ್ಕಳ ರಕ್ಷಣಾ ನೀತಿ ಫಸ್ಟ್ ಗಂಭೀರ ವಿಚಾರ ಅಂತ ನನ್ನ ಲೆಕ್ಕದಲ್ಲಿ ನಾನು ಪ್ರತಿ ಸಲ ಇದನ್ನು ಹೇಳ್ತಾ ಇದ್ದೇನೆ. ಆದರೆ ಇಲಾಖೆಯವರು ಅಥವಾ ಇವರು ಹೇಳ್ತಾರೆ ಇದೆ ನಮ್ಮಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಇದೆ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ ಎಲ್ಲ ಶಾಲೆಗೆ ನೀವು ಒಂದು ಹೋಗಿ ನೋಡಿ. ಮಕ್ಕಳ ರಕ್ಷಣಾ ನೀತಿಯಲ್ಲಿ ಇದು ಒಂದು ಅಂಶವನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಆಗದಾಗೆ ಮಾಡಲಿಕ್ಕೆ ನೀವೇನು ನೀತಿ ಇದೆ ಸ್ಪಷ್ಟಪಡಿಸಬೇಕು ಪೇರೆಂಟ್ಸಿಗೆ. ಒಂದು ವೇಳೆ ಆ ಮಗು ಅಂತ ಈಗ ಪಕ್ಕದಲ್ಲಿ ಅಂಗಡಿಯಲ್ಲಿ ಉಂಟು ಅಂತ ನಾವು ಹೇಳ್ತೇವಲ್ವಾ, ನಿಮ್ಮ ಶಾಲೆದು ನೀತಿಯನ್ನು, ಸೊ ಅದನ್ನು ನಾವು ತಡೆಗಟ್ಟಲಿಕ್ಕೆ ನಿಮ್ಮ ಪಾಲಿಸಿಯಲ್ಲಿ ಏನು ಬೇಕು ಇದು ಬರಬೇಕಾಗುತ್ತೆ.
ಮತ್ತು ಮೂರನೇದಾಗಿ ಅವರಿಗೆ ಅದೇ ರೀತಿಯ ಒಂದು ಎಜುಕೇಷನ್ ಮಾಡುವ ಒಂದು ಪ್ರೋಸೆಸ್ ಕೂಡ ಬಂದಾಗ ನಾವು ಮತ್ತು ಐಡೆಂಟಿಫಿಕೇಷನ್ಗೆ ಕೆಲವೊಮ್ಮೆ ಶಾಲೆಯಲ್ಲಿ ಈಸಿ ಆಗುತ್ತೆ. ಓಕೆ. ಮನೆಯಲ್ಲಿ ಮಾಡೋದಕ್ಕಿಂತ ಶಾಲೆಯಲ್ಲಿ ಈಸಿ ಆಗ ಶಾಲೆಗೆ ಒಂದು ರೋಲ್ ಇರುತ್ತೆ. ಸೊ ಶಾಲೆ ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಕೆಲಸಗಳು ಮಾಡಿದರೆ ಬಹುಶಃ ಇಂಥ ಒಂದು ವೇಳೆ ಒಳಗಾದಾಗ ಅಥವಾ ಒಳಪಡುವ ಸಾಧ್ಯತೆಗಳಿದ್ದಾಗ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಒಂದು 98% ಮಕ್ಕಳೆಲ್ಲರೂ ಶಾಲೆಯಲ್ಲಿ ಇರ್ತಾರೆ ಈಗ. ಸೊ ಒಂದು 2% ನಾವು ಡ್ರಾಪ್ ಔಟ್ ಅಥವಾ ಹೋಗಲಿಲ್ಲ ಅಂತ ಹೇಳ್ಬೋದು. ಬಟ್ ಅಷ್ಟು ಮಕ್ಕಳನ್ನು ನಾವು ಪ್ರೊಟೆಕ್ಟ್ ಮಾಡ್ಬೋದು. ಮನೆಯಲ್ಲೂ ಪ್ರೊಟೆಕ್ಟ್ ಮಾಡುವ ಒಂದು ಅವಶ್ಯಕತೆ ಇದ್ದರೂ ಅದು ಮಾಡಬೇಕಾಗುತ್ತೆ. ಮತ್ತು ಶಾಲೆಗೆ ಬಂದ ಮೇಲೆ ಮಕ್ಕಳ ರಕ್ಷಣೆ ನೀತಿಯನ್ನು ನೀವು ಮಾಡಲೇಬೇಕಾಗುತ್ತೆ. ಅದರಲ್ಲಿ ಮಾದಕ ವ್ಯಸನಕ್ಕೆ ಸಂಬಂಧಪಟ್ಟ ಒಂದು ಅಂಶವನ್ನು ಸೇರಿಸಿದರೆ ಅದು ನಿಮ್ಮ ಶಾಲೆ ಒಳ್ಳೆ ಚೈಲ್ಡ್ ಫ್ರೆಂಡ್ಲಿ ಸ್ಕೂಲ್ ಆಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ನಮಕವಾಸ್ತೆ ಒಂದು ಮಕ್ಕಳ ರಕ್ಷಣಾ ಸಮಿತಿಯನ್ನು ಮಾಡಿರ್ತೀರಿ, ಅದು ಏನೋ ಒಂದು ಅವರಿಗೆ ಕಾಟಾಚಾರಕ್ಕೆ ಪುಸ್ತಕದಲ್ಲಿ ಬರೀತೀರಿ, ಮುಗಿದೆ. ಮಕ್ಕಳಿಗೆ ಏನು ಪ್ರಯೋಜನ ಆಗುತ್ತೆ? ಅಂದ್ರೆ ಶಾಲೆಗಳು ಕೇವಲ ಮಕ್ಕಳು ಮಾರ್ಕ್ ತೆಗಿಬೇಕನ್ನುವಂತ ಉದ್ದೇಶವನ್ನ ಇಟ್ಕೊಂಡಿರಬಾರ್ದು. ಅಲ್ಲಿ ಅವರ ಬದುಕಿನ ಭದ್ರತೆ ಅನ್ನುವಂಥದ್ದು ಇರಬೇಕು, ಆ ಮಕ್ಕಳ ಬದುಕಿನ ರಕ್ಷಣೆ ಆಗಬೇಕಲ್ಲಿ. ಶಿಕ್ಷಣ ಎಂಬುದು ಅದೇ ಅವರ ಮುಂದಿನ ಬದುಕಿಗೆ ಬೇಕಾದ ನಾಲೆಜ್, ಸ್ಕಿಲ್ಸ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಅವರು ಕಲಿಬೇಕಾಗ್ತದೆ ಶಾಲೆಯಲ್ಲಿ. ಅದು ನಿಜವಾದ ಶಿಕ್ಷಣ. ಅದು ನೀವು ಮತ್ತು ನಾಲೆಜ್ ಮಾರ್ಕ್ಸ್ ತಗೊಳ್ಳಿ ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ಮಾಡಿರ್ತಾರೆ, ಮಕ್ಕಳು ಹುಷಾರಿರ್ತಾರೆ. ಬಟ್ ಇದನ್ನು ಒಂದು ಚಾಲೆಂಜ್ ಆಗಿ ತಗೊಂಡ್ರೆ ಬಹುಶಃ ಅದಕ್ಕೆ ನಿಮ್ಮಲ್ಲಿ ಪಾಲಿಸಿ ಬೇಕು. ನಮ್ಮ ಯಾವುದು ಶಾಲೆಯಲ್ಲಿ ಪಾಲಿಸಿ ತೋರಿಸಿ ನಾವು ಡ್ರಗ್ ಅಬ್ಯೂಸ್ ಬಗ್ಗೆ ಮಾಡಿ ತೋರಿಸಿ ಅಂಥ ಶಾಲೆ ನಾನು ಗ್ರೇಟ್ ಹೇಳ್ತೇನೆ. ಯಾಕೆಂದರೆ ಚೈಲ್ಡ್ ಫ್ರೆಂಡ್ಲಿ ಸ್ಕೂಲ್ ಕಾನ್ಸೆಪ್ಟಲ್ಲಿ ಮಗುವನ್ನು ಯಾವುದರಿಂದಲೂ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಒಂದು ಅಂಶ ಇದು, ಮಾದಕ ವ್ಯಸನಗಳಿಂದ ನಾವು ಮುಕ್ತ ಮಾಡುವಂಥ ಶಾಲೆಯಲ್ಲಿ. ಸೊ ಅದಕ್ಕೋಸ್ಕರ ನಾನು ನನಗೆ ಬಂದ ಕೆಲವು ಪ್ರಕರಣಗಳು ಚಿಂತನೆ ಮಾಡ್ತಿರುವಾಗ ಪಾಲಿಸಿಯೇ ಇಲ್ಲ ಶಾಲೆಗಳಲ್ಲಿ. ಅವ್ರು ಏನು ಮಕ್ಕಳಿಗೆ ಇದರ ಬಗ್ಗೆ ಪ್ರೊಟೆಕ್ಟ್ ಮಾಡ್ತಾರೆ? ಕಲಿಸೋದು ಮಾತ್ರ ಅದು ಶಿಕ್ಷಣ ಅಂದ್ಕೊಳ್ಳಿ, ಕಲಿಸೋದು ಪಾಠ ಕಲಿಸೋದು ಮಾತ್ರ ಶಿಕ್ಷಣ ಆಗುವುದಿಲ್ಲ. ಮಕ್ಕಳಿಗೆ ಅವರ ಬದುಕಿಗೆ ಬೇಕಾಗುವ ವಿಷಯಗಳನ್ನು ಅವರು ಕೈಗೆತ್ತಿಕೊಳ್ಳಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಅವರನ್ನು ರೆಡಿ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಎಂತಾದರೂ ಏನಾದರೂ ಕ್ಲೂಸ್ ಬಂದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ವ್ಯವಸ್ಥೆಗೆ ತಿಳಿಸಬೇಕಾಗುತ್ತೆ. 109ಗೆ ಫೋನ್ ಮಾಡಿ. 109 ಇಟ್ ಈಸ್ ಅ ಪಬ್ಲಿಕ್, ಯಾರು ಕಾನ್ಫಿಡೆನ್ಷಿಯಲ್ ಆಗಿರ್ತದೆ. ಎಲ್ಲೋ ಒಂದು ಯಾವುದಾದ್ರು ವ್ಯಸನಗಳು ಮಾರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಚಟುವಟಿಕೆ ಆಗ್ತದೆ ಅಂದರೆ ಒಂದು ಫೋನ್ ಮಾಡಿ. ಅವರು ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಎಷ್ಟೋ ಪ್ರಕರಣಗಳನ್ನು ಮಾಡಿದ್ದಾರೆ, ಮಾಡೋದಿಲ್ಲ ಹೇಳೋದಿಲ್ಲ, ಆದರೆ ಹೆಚ್ಚಿನ ಶಾಲೆಗಳಿಗೆ ಆಗೋದಿಲ್ಲ. ಅದರಿಂದ ಆದರೆ ಕೆಲವು ಮಾಹಿತಿ ಸಿಕ್ಕಿದಾಗ ನಾವು ಸಂಬಂಧಪಟ್ಟ ಇಲಾಖೆಯೊಟ್ಟಿಗೆ ಮಾಡಿದೆ. ಮತ್ತು ಇಲಾಖೆ ನಾನು ಹೇಳ್ತೇನೆ ಅಂದರೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ. ಓಕೆ. ನಮ್ಮಲ್ಲಿ ಅದು ಭಾಳ ಇಂಪಾರ್ಟೆಂಟ್. ಅದು ಪುನರ್ವಸತಿ ಮಾಡಲಿಕ್ಕೆ ನಮ್ಮಲ್ಲಿ, ಅದಕ್ಕೆ ನಾನು ಹೇಳೋದು ಪುನರ್ವಸತಿ ನಮಗೆ ಚಾಲೆಂಜ್ ಯಾಕೆ ಅಂದರೆ ಅದು ಮಾಡಲಿಕ್ಕೆ ಎಕ್ಸ್ಪರ್ಟೈಸ್ ಕೊರತೆ ಇದೆ. ಆದರೆ ಯಾವುದೇ ಹಂತಗಳಲ್ಲಿ ನಮ್ಮಲ್ಲಿ ಕಾಯ್ದೆ ಇದೆ. ಡ್ರಗ್ ಅಬ್ಯೂಸ್ ಮತ್ತು ನಾರ್ಕೋಟಿಕ್ ಡ್ರಗ್ ಅಬ್ಯೂಸ್, ಸೈಕೋಟ್ರಿಕ್ ಸಬ್ಸ್ಟೆನ್ಸ್ ಬಗ್ಗೆ 1985 ಇದು ಬಂದಿದೆ, ಕಾನೂನು ಬಂದಿದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಪ್ರತಿ ಜಿಲ್ಲೆಯಲ್ಲಿ ಅದನ್ನು ತಡೆಯಲಿಕ್ಕೆ ಯಾವುದೇ ಸಂದರ್ಭದಲ್ಲಿ ಡ್ರಗ್ಸ್ಗಳಾಗಲಿ ಅಥವಾ ಯಾವುದೇ ಒಂದು ಮಾದಕ ವಸ್ತುಗಳಾಗಿ ಮಾರಾಟವಾಗಲಿ, ಬೆಳೆಸಿಕೊಳ್ಳುವಾಗಲಿ ಅಥವಾ ಇರಿಸಿಕೊಳ್ಳುವುದಾಗಲಿ ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋದಾಗಲಿ ಸಾಧ್ಯವೇ ಇಲ್ಲ. ಮಾಡಲೇಬಾರದೆಂಬ ಕಾಯ್ದೆ ಇದೆ. ಅದನ್ನು ಮಾಡಲಿಕ್ಕೆ ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಸೊ ಅವರಿಗೆ ಮಾಹಿತಿ ನಾವು ಕೊಟ್ಟರೆ ಬಹುಶಃ ಅದು ನಾವು ಅದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಾಹಿತಿ ಸಿಗೋದಕ್ಕೆ ಏನು ಮಾಡೋದು ಅಂತ. ಸೊ ಕೆಲವೊಮ್ಮೆ ನಮಗೆ ಅನಿಸ್ಬೋದು ನಾವು ಮಾಹಿತಿ ಕೊಟ್ಟರೆ ಏನು ಮಾಡೋದಿಲ್ಲ, ಅದು ಕೆಲವೊಂದು ಸಂದರ್ಭದಲ್ಲಿ ಇದ್ದರೂ ಕೂಡ ಅದು ಎಲ್ಲ ಸಂದರ್ಭಗಳಿಗೆ ಅಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಕಾರಣಗಳು ಇದ್ದಿರೋದು ಕೂಡ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡು ನಾವು ನಮ್ಮ ಪಾತ್ರ ಮಾಡಿದರೆ ವ್ಯವಸ್ಥೆ ಇದೆ. ಈಗ ನೋಡಿದ್ದೀರಿ, ನಿನ್ನೆ ಮೊನ್ನೆ ಪೇಪರಲ್ಲಿ ನೋಡಿದ್ದೀರಲ್ಲ, ಎಷ್ಟು ಮಂದಿಯನ್ನು ಹಿಡಿದಿದ್ದಾರೆ, ಇಡಲಿಕ್ಕೆ ಆಗುತ್ತೆ. ಆದರೆ ಇದು ಏನಾಗುತ್ತೆ ಅಂದರೆ ಆ ಟ್ರಾಫಿಕಿಂಗ್ ಥರನೇ ಇದೊಂದು ಬಹಳ ನಾಜೂಕಾದ ರೀತಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅವರು. ಒಂದಕ್ಕೊಂದು ಕನೆಕ್ಷನ್ ಇರೋದಿಲ್ಲ. ನಾನು ಅಲ್ಲಿಂದ ನನಗೆ ಮೂರನೇ ವ್ಯಕ್ತಿ ಗೊತ್ತೇ ಆಗೋದಿಲ್ಲ ಯಾರು ಅಂತ. ಸೊ ಅದು ಇನ್ನೊಂದು ವಿಷಯ. ಆದರೆ ಭಾಳ ಮುಖ್ಯವಾಗಿ ನಾನು ಸಾರ್ವಜನಿಕ ಹೇಳುವಂದರೆ, ಒಂದು ನಿಮ್ಗೆ ಯಾವುದೇ ಮಾಹಿತಿ ಶಾಲೆಗಳಲ್ಲಿದ್ದಾಗ 1098 ಇದೆ, 112 ಇದೆ, ಅಲ್ಲಿಗೆಲ್ಲ ತಿಳಿಸಿ, ಗೌಪ್ಯವಾಗಿ ವಿಷಯಗಳು ತಿಳಿಸಿ. ಅದು ತಡೀಲಿಕ್ಕೆ ಆಗ್ತದೆ. ಅಂದರೆ ಶಾಲೆಗಳಿಗೆ ಹೇಳುವಾಗ ಅದು ವಿಷಯ ಬಂತು, ಹಾಗೆ ಶಾಲೆಯವರಿಗೆ ಕೂಡ ಕೆಲವು ವಿಷಯಗಳು ಗೊತ್ತಿರ್ತಾರೆ, ಸುಮ್ಮನೆ ಇರ್ತಾರೆ, ಹಾಗೆ ಮಾಡಬೇಡಿ ಅಂತ ಕೆಲವು ಶಾಲೆಗಳಿಗೆ ತಿಳಿಸ್ತಾರೆ. ಆ ಶಾಲೆಯಲ್ಲಿ ಅದನ್ನು ನಾವು ಸರಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಪೊಲೀಸರಿಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಬಹಳಷ್ಟು ಮಾತನಾಡುವಂಥ ವಿಚಾರಗಳಿದೆ, ನಾನು ಕೇಳುವಂಥ ಪ್ರಶ್ನೆಗಳಿದೆ. ಖಂಡಿತ ಕೇಳ್ತೀನಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಜನಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು ನಾನು ರೆನಿ ಡಿಸೋಜ ಅವರ ಜೊತೆ ಕೇಳ್ತಾ ಇದ್ದೆ. ಅಂದರೆ ಮುಖ್ಯವಾಗಿ ನಿಷೇಧಿತ ಮಾದಕ ವ್ಯಸನಿಗಳ ಪುನರ್ವಸತಿ ಇರ್ಬೋದು, ಅದರ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರದ ಸುತ್ತಮುತ್ತ ಆಗುವಂಥ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗಾಗಲೇ ಇನ್ನೊಂದು ನಾನು ಕೇಳಬೇಕು ಸರ್ ನಿಮ್ಮಲ್ಲಿ, ಈ ಹಾಸ್ಟೆಲ್ಗಳು ಮುಖ್ಯವಾಗಿ ಪಿ ಜಿಗಳಲ್ಲಿ ಇರ್ತಾರೆ ಮಕ್ಕಳು, ಅಥವಾ ಏನು ಯುವಕರು ಯುವತಿಯರು ವಿದ್ಯಾಭ್ಯಾಸ ಮಾಡಬೇಕು, ಈ ನಿಟ್ಟಿನಲ್ಲಿ ಹಾಸ್ಟೆಲ್ ಎಲ್ಲ ಬೇಡ, ನಮಗೆ ತುಂಬ ಸ್ಟ್ರಿಕ್ಟ್ ಇರ್ತದೆ, ಕಿರಿಕಿರಿ ಅನ್ನಿಸ್ತದೆ, ನಮಗೆ ಬೇಕಾದಾಗೆ ಪಿ ಜಿ ಸಿಗ್ತಾ ಇದೆ, ಪಿ ಜಿಲಿ ಇರ್ತೀವಿ ಅಂತ. ಸೊ ಅಲ್ಲೂ ಕೂಡ ಈ ವ್ಯಸನ ಅನ್ನುವಂಥದ್ದು ವ್ಯಾಪಕವಾಗಿ ಹಬ್ಬುತ್ತಾ ಇದೆ ಅನ್ನುವಂಥ ವಿಚಾರಗಳು ಇತ್ತೀಚೆಗೆ ಬಹಳಷ್ಟು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ? ಅಲ್ಲ, ಇದು ಈಗಾಗಲೇ ಕೆಲವು ರೀಸನ್ಸ್ಗಳು ನೀವು ಕೇಳಿದರೆ ಬಹುಶಃ ಬೇರೆ ಬೇರೆ ರೀಸನ್ಸ್ ಇದೆ. ಅದರಲ್ಲಿ ಒಂದು ಅವರು ಆ್ಯಕ್ಸೆಸ್ ಮಾಡುವಂಥದ್ದು, ಮತ್ತು ಅವರು ಒಂಟಿಯಾಗಿರುವಾಗ, ಅಂದರೆ ಮನೆ ಬಿಟ್ಟು ಬೇರೆ ಒಂದು ವಾತಾವರಣದಲ್ಲಿರುವಾಗ ಅವ್ರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ರೀಡಮ್ ಇರುತ್ತೆ. ಅದರಲ್ಲೂ ಕೂಡ ಪಿಯರ್ ಗ್ರೂಪ್ಸ್ ಇನ್ಫ್ಲುಯೆನ್ಸ್ ಇರುತ್ತೆ. ಪಿಯರ್ ಗ್ರೂಪ್ ಅಂದರೆ ಅವರ ಒಡನಾಡಿಗಳಿರ್ಬೋದು, ಅವರ ಗ್ರೂಪ್ಸಲ್ಲಿರ್ಬೋದು, ಅಲ್ಲಿರುವವರು. ಸೊ ಅವರ ಇನ್ಫ್ಲುಯೆನ್ಸ್ ಭಾಳ ಜಾಸ್ತಿ ಇರುತ್ತೆ. ಅಂದರೆ ಅದು ಬೇರೆ ರೀತಿ ಇರ್ಬೋದು, ಒಂದು ಕ್ಯೂರಿಯಾಸಿಟಿಗೆ ಇರ್ಬೋದು, ಅಥವಾ ಎಂಜಾಯ್ ಮಾಡಲಿಕ್ಕೆ ಅಂತ ಇರ್ಬೋದು. ಅದು ಬಹುಶಃ ನೇಟರಲ್ಲಿ ಅಡಿಕ್ಷನ್ಗೆ ಬರುತ್ತೆ. ಯಾವುದೇ ವಿಚಾರಗಳು ಆರಂಭದಲ್ಲಿ ಇರುವುದಿಲ್ಲ. ಸೊ ಅದರಿಂದ ಇಲ್ಲಿ ಯಾವುದೇ ರೀತಿ ಮಾನಿಟರಿಂಗ್ ಇಲ್ಲದಾಗ, ಅಥವಾ ಪೇರೆಂಟ್ಸ್ನವರಿಂದ ಒಂದು ಮಾನಿಟರಿಂಗ್ ಇಲ್ಲದಾಗ, ಅಥವಾ ಅದು ನಡೆಸಿರುವ ಸಂಸ್ಥೆಗಳಿಗೂ ಅದರ ಬಗ್ಗೆ ಕಾಳಜಿ ಇಲ್ಲ, ವ್ಯಾಪಾರದ ಮನೋಭಾವವೇ ಇದ್ದು ಯಾರೇ ಬರಲಿ ಯಾರೇ ಹೋಗಲಿ ನಮಗೇನು ಮನೋಭಾವ ಇಲ್ಲದಿದ್ದಾಗ ಡೆಫಿನೆಟ್ಲಾಗಿ ನೀವು ಹೇಳೋದು ಅನೇಕ ಕಡೆಗಳಲ್ಲಿ ಇದಕ್ಕೂ ಕೂಡ ಕಾರಣ ಆಗಿದೆ. ಮತ್ತು ಅದಕ್ಕೋಸ್ಕರವೇ ಈಗ ಇತ್ತೀಚೆಗೆ ಕಮಿಷನರು ಕೂಡ ಇದರ ಬಗ್ಗೆ ಕೆಲವು ನಿಬಂಧನೆಗಳನ್ನು ಕೂಡ ವಿಧಿಸ್ಕೊಳ್ಬೇಕು. ಪಿ ಜಿ ಮಾಡೋದಾದರೆ ಅಥವಾ ಯಾವುದಾದ್ರೂ ಮಾಡೋದಾದರೆ ರಿಜಿಸ್ಟ್ರೇಷನ್ ಮಾಡುವ ಬಗ್ಗೆ ಕೂಡ ಆಲೋಚನೆ ಮಾಡ್ತಿರೋದು. ಅಲ್ಲಿ ನಾನು ಹೇಳೋಕೆ ಇರುವಂಥದ್ದು, ಇದು ಒಂದು ಕಡೆ ಶಾಲೆಗಳು ಹೋಗುವ ಮಕ್ಕಳಿಗೆ ಅಥವಾ ಕಾಲೇಜುಗಳಿಗೆ ಹೋಗುವ ಮಕ್ಕಳಿಗೆ ಕೂಡ ಒಂದು ರೀತಿ ಆಕ್ಸೆಸ್ ಆಗೋ ಜೊತೆಗೆ ಇದು ಒಟ್ಟಿಗೆ ಇರುವಾಗಲೇ ಪಿ ಜಿಗಳಲ್ಲಿ ಕೂಡ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ಒಂದು ಅಂಶ ಇಲ್ಲಿ ಭಾಳದ, ಅದಕ್ಕೆ ಸಂಬಂಧಪಟ್ಟ ನಿಬಂಧನೆಗಳು ಅಲ್ಲಿರುವಾಗ ಅದರ ಬಗ್ಗೆ ಕೂಡ ಒಳಪಡಬೇಕಾಗುತ್ತೆ. ಮತ್ತು ಕಾಯ್ದೆ ಆಲ್ರೆಡಿ ಈಗಾಗಲೇ ಇದ್ದ ಕಾರಣ ಅದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆದರೆ ನಮ್ಮ ಅಥಾರಿಟಿ ಕೂಡ ಅದರ ಬಗ್ಗೆ ಹೆಚ್ಚು ಗಮನಿಸಿದರೆ ಬಹುಶಃ ಇಲ್ಲಿ ಕೂಡ ನಿರ್ಬಂಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನೀವು ಹೇಳಿದಾಗೆ ಸಾಧ್ಯತೆಗಳಿವೆ, ಅದು ಆಗ್ತಾ ಕೂಡ ಇದೆ ಕೆಲವು ಕಡೆಗಳಲ್ಲಿ ಪಿ ಜಿಗಳಲ್ಲಿ. ಸೊ ಇವಾಗ ಇನ್ನು ಕೇಳಬೇಕಾಗಿರುವಂಥದ್ದು, ಸರ್ಕಾರ ಈ ವಿಚಾರದಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸುವಂಥ ಅಗತ್ಯ ಇದೆ ಅಂತ ಅನಿಸುತ್ತೆ. ಜೊತೆಗೆ ಏನು ಮಾಡಬಹುದು ಸರ್ ಇದಕ್ಕೆ? ಏನು ಅಗತ್ಯ ಇದೆ ಈ ಭಾಗಕ್ಕೆ? ನಮ್ಮ ಬಹಳ ಮುಖ್ಯವಾಗಿ ಸರ್ಕಾರದ ಉದ್ದೇಶವೇ ಇರುವಂತೆ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡೋದು. ಅದಕ್ಕೋಸ್ಕರ ನಮ್ಮ ಸಂವಿಧಾನದ ಆಶಯ ಕೂಡ ಇರುತ್ತೆ, ಎಲ್ಲ ವರ್ಗದ ಜನರದು, ಎಲ್ಲ ವಯಸ್ಸಿನ ಮಕ್ಕಳು, ಎಲ್ಲ ಧರ್ಮದವರು ಅಥವಾ ಎಲ್ಲ ಜಾತಿಯವರು, ಎಲ್ಲ ವರ್ಗದ ಒಟ್ಟಿಗೆ ಸೇರಿಕೊಂಡು ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಬೇಕಂದ್ರೆ ನಮ್ಮ ಆಶಯ ಆಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಸರ್ಕಾರ ಕೂಡ ಯಾವಾಗ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಮ್ಮ ಲಾವನ್ನು ಇಂಪ್ಲಿಮೆಂಟ್ ಮಾಡಿದರೆ, ಬಹುಶಃ ಅಂದರೆ ಈಗಾಗಲೇ ಇರುವ ಕಾಯ್ದೆಯದ್ದಿರ್ಬೋದು, ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳನ್ನು ಕೂಡ ಭಾಳ ಇದು ಅಂದರೆ ಒಂದು ಪರಿಣಾಮಕಾರಿಯಾಗಿ ರೀತಿಯಲ್ಲಿ ಮಾಡೋದು. ಈಗ ಇತ್ತೀಚೆಗೆ ಒಂದು ತಿಂಗಳು ಮಕ್ಕಳ ಮಾಸೋತ್ಸವ ಅಂತ ನಮ್ಮ ದಕ್ಷಿಣ ಕನ್ನಡ ನಡೆಯಿತು. ಅಲ್ಲಿ ಒಂದು ನಿರ್ಣಯ ತಗೊಂಡದೇನೆಂದರೆ, ನಮ್ಮ ಜಿಲ್ಲೆಯಲ್ಲಿ 18 ವರ್ಷದ ಕೆಳಗಿನ ಮಕ್ಕಳಿಗೆ ಒಂದು ಮಾದಕ ವ್ಯಸನಕ್ಕೆಲ್ಲ ಒಳಪಟ್ಟರೆ ಅವರಿಗೆ ಕರೆಕ್ಟಾಗಿ ರಿಹ್ಯಾಬಿಲಿಟ್ ಮಾಡುವ ಸೆಂಟರ್ಗಳೇ ಇಲ್ಲ. ಅಟ್ಲೀಸ್ಟ್ ಅದನ್ನಾದರೂ ಈಗಿನ ಟ್ರೆಂಡ್ ನೋಡುವಾಗ ಅದರ ಅವಶ್ಯಕತೆ ಇದೆ, ಒಂದು ಎಕ್ಸ್ಪರ್ಟೈಸ್ ಇದೆ, ಮತ್ತು ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ಇನಿಷಿಯಲ್ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿ ಅವರ ಮುಖ್ಯವಾಹಿನಿ ತರುವ ನಿಟ್ಟಿನಲ್ಲಿ ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡುವುದು ಇನ್ನಷ್ಟು ತೀವ್ರತೆ ಮಾಡಬೇಕಾಗುತ್ತೆ. ಎರಡನೇದಾಗಿ ಎಸ್ಪೆಷಲಿ ಆ 18 ವರ್ಷ ಒಳಗಿನ ಮಕ್ಕಳನ್ನು ಆ ಒಂದು ಟ್ರೆಂಡಿಂದ ಹೊರಗಿಡುವ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಪ್ರಯತ್ನಗಳಾಗಬೇಕಿದೆ. ಜೊತೆಗೆ ಎಬೋ 18 ಅಂತ ಹೇಳ್ಕೊಂಡು ನಾನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ, ಬಹುಶಃ ಎಲ್ಲ ವರ್ಗದವರಿಗೆ ಕೂಡ ಇದೆ. ಅದು ಆ್ಯಕ್ಚುಲಿ ಈಗ ಡಿ ಸೆಂಟರ್ ಇದೆ ದೊಡ್ಡವರಿಗೆ, ಅದರಲ್ಲಿ ಟ್ರೀಟ್ಮೆಂಟ್ ಕೂಡ ಆಗ್ತದೆ, ಕೆಲವರು ಅದರಲ್ಲಿ ಮುಕ್ತವಾಗಿ ಹೋಗ್ತಾ ಇದ್ದಾರೆ. ಮತ್ತು ಕ್ರಾನಿಕ್ ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾ ಇದು ಮಾಡಬೇಕಾಗುತ್ತೆ. ಬಟ್ ಮಕ್ಕಳನ್ನು ನಾವು ಯಾಕೆ ಹೇಳ್ತೇವೆ ಅಂದರೆ, ಈ ಅರ್ಲಿ ಸ್ಟೇಜಲ್ಲಿ ಮಕ್ಕಳಿಗೆ ಇದು ಅಡಿಕ್ಷನ್ಗಳು ಸ್ಟಾರ್ಟ್ ಆದರೆ ಅದು ಬಹಳ ಕಷ್ಟ ಆಗುತ್ತೆ, ಮತ್ತು ಅವರು ಬದುಕಿಗೆ ತುಂಬ ಕಷ್ಟ ಆಗ್ತದೆ. ಅದರಿಂದ ಅದು ಅಂತ. ಮತ್ತು ಇನ್ನೊಂದು ಭಾಳ ಮುಖ್ಯ, ಜನಜಾಗೃತಿ ಎಂಬುದು ನೀವೀಗ ಮಾಡ್ತೀರಲ್ಲ, ಅದು ಗ್ರಾಮ ಮಟ್ಟದಲ್ಲಿ, ಕಾಲೇಜುಗಳಲ್ಲಿ ಅಥವಾ ಎಲ್ಲ ಕಡೆಗಳಲ್ಲಿ ಇದೊಂದು ಮುಖ್ಯ ವಿಷಯವಾಗಿ ಚರ್ಚೆ ಆಗಬೇಕಾಗುತ್ತೆ. ಯಾವುದೇ ವಿಚಾರದ ಬಗ್ಗೆ ಬಂದಾಗ ಕೂಡ ಅದು ಕದ್ದು ಮುಚ್ಚಿ ಮಾತಾಡೋ ವಿಷಯ ಆಗಬಾರ್ದು, ಅದು ಜನಜಾಗೃತಿ ಆಗಬೇಕಾಗುತ್ತೆ. ಭಾಳ ಮಹತ್ವದ ಪೂರ್ಣವಾದ ಜನಜಾಗೃತಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯ ನೆಲೆಯಲ್ಲಿ ಕೂಡ ಅವೇರ್ನೆಸ್ಗಳು ಆಗಬೇಕಾಗುತ್ತೆ. ಅದಕ್ಕೆ ಸಂಬಂಧ ಇಲಾಖೆಯವರು ಬರ್ತಾರೆ, ಕರೆದ್ರೆ ನೀವು ಯಾವುದಾದ್ರು ಏರಿಯಾಗಳಲ್ಲಿ ನಾರ್ಕೋಟಿಕ್ಗೆ ಸಂಬಂಧಪಟ್ಟ ಇಲಾಖೆಗಳು ಅವರು ಬರ್ತಾರೆ, ಮಕ್ಕಳ ಚೈಲ್ಡ್ ಲೈನ್ ಸಂಬಂಧಪಟ್ಟವರು ಕೂಡ ಅವರು ಅರೇಂಜ್ ಮಾಡ್ತಾರೆ ಕಾರ್ಯಕ್ರಮಗಳನ್ನು. ಅದೇ ಸರ್ಕಾರ ಅದಕ್ಕೆ ಪೂರ್ಣ ಬೆಂಬಲ ಕೊಡಬೇಕಾಗುತ್ತೆ. ಮತ್ತು ಸರ್ಕಾರ ಈಗಾಗಲೇ ಇರುವ ಇದನ್ನು
ಜನಜಾಗೃತಿ ಮಾಡೋದ್ರ ಮೂಲಕ ಈ ಒಂದು ಮಾರಕವಾದ ಒಂದು ಸಮಾಜಕ್ಕೆ ಇದು ಕಂಟಕ ಆಗ್ತಿರೋನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸಗಳನ್ನು ಮಾಡ್ತಾ ಇವೆ. ಯೂತ್ ಪಾಲಿಸಿಯಲ್ಲಿ ಮತ್ತು ಮಕ್ಕಳ ಪಾಲಿಸಿಯಲ್ಲಿ ಕೂಡ ಇದನ್ನು ತರ್ತಾ ಇದೆ ಮತ್ತು ಅದಕ್ಕೋಸ್ಕರ ಕಾಯ್ದೆಗಳು ಬಂದಿವೆ. ಮತ್ತು ಯಾವುದೇ ಒಂದು ಮಗುವಿಗೆ ಆದಾಗ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಇವೆ. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದು ವೇಳೆ ಮಾದಕ ದ್ರವ್ಯಕ್ಕೆ ವ್ಯಸನಕ್ಕೆ ತುತ್ತಾದಾಗ ರಿಹ್ಯಾಬಿಲಿಟೇಷನ್ ಮಾಡಬೇಕು ಅಂತ ಹೇಳುವಾಗ ಅಥವಾ ಪ್ರಿವೆಂಟ್ ಮಾಡಬೇಕಾದ ಎಲ್ಲ ಜಿಲ್ಲೆಗಳಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಇದ್ದ ಕಾರಣ ಅವರ ಸಹಾಯವನ್ನು ಪಡಿಬೋದು ಮತ್ತು ಅವರನ್ನು ಸ್ಟ್ರೆಂಥನ್ ಮಾಡಬೇಕಾಗುತ್ತೆ ಇನ್ನೂ ಕೂಡ. ಅಂದರೆ ಎಸ್ಪೆಷಲಿ ಸ್ವಲ್ಪ ಎಕ್ಸ್ಪರ್ಟ್ಸ್ಗಳ ನೇಮಕ ಮಾಡುವಂಥದ್ದು. ಎಸ್ಪೆಷಲಿ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲರ್ಸು ಭಾಳ ಕಡಿಮೆ ಇದ್ದಾರೆ. ಓಕೆ. ನಮಗೆ ಕೌನ್ಸಿಲರ್ಸ್ ಎಕ್ಸ್ಪರ್ಟ್ಸ್ ಕಡಿಮೆ ಇದ್ದಾರೆ ಮತ್ತು ಅವರನ್ನು ಎನ್ಕರೇಜ್ ಮಾಡಬೇಕಾಗುತ್ತೆ. ಅದು ಸರ್ಕಾರದ ಕೈಯಿಂದ ಆಗುತ್ತೆ ಮತ್ತು ಜಿಲ್ಲಾಡಳಿತ ಕೂಡ ಅದಕ್ಕೆ ಸಹ ಕೆಲವು ಅಂಥ ಕೌನ್ಸಿಲ್ಗಳನ್ನು ಎನ್ಕರೇಜ್ ಮಾಡೋ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಮತ್ತು ನಾವು ಅವರಿಗೆ ಆ್ಯಕ್ಸೆಸ್ ಕೊಡಬೇಕು. ನಾವು ಡ್ರಗ್ಸಿಗೆ ಆ್ಯಕ್ಸೆಸ್ ಕೊಡೋದಲ್ಲ, ಪೇರೆಂಟ್ಸ್ನವ್ರಿಗೆ ಯಾವ ಜನರೊಟ್ಟಿಗೆ ಯಾವ ಎಲ್ಲಿ ಹೋದರೆ ಇದಕ್ಕೆ ನಮಗೆ ಪರಿಹಾರ ಸಿಗ್ತದೆ ಎಂಬುದನ್ನು ನಾವು ಒಂದು ಆ್ಯಕ್ಸೆಸ್ಸನ್ನು ನಿರ್ಮಾಣ ಮಾಡಬೇಕು ಜಿಲ್ಲೆಯಲ್ಲಿ. ಯಾಕೆಂದರೆ ಈಗ ಎಲ್ಲರೂ ಹೇಳ್ತೀವಿ ಅಲ್ಲಿ ಸಿಗ್ತದೆ ಇಲ್ಲಿ ಸಿಗ್ತದೆ ಭಯ. ಬಟ್ ಯಾರ ಹತ್ರ ಹೋಗಿ ಮಾತಾಡಬೇಕು, ಯಾವ ಎಕ್ಸ್ಪರ್ಟ್ ಹತ್ರ ಹೋಗಬೇಕು ಅಂತ ಇಲ್ಲ. ಅಂದರೆ ಇದು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಶ್ರೀಮಂತರು ಏನು ಮಾಡ್ತಾರೆ, ಸ್ವಲ್ಪ ಹಣ ಇದೆ, ಸ್ವಲ್ಪ ಎಕ್ಸ್ಪರ್ಟ್ ಜೊತೆಗೆ ಹೋಗ್ತಾರೆ ಎಲ್ಲೋ ಅದು ಮತ್ತು ಕದ್ದು ಮುಚ್ಚಿ ಅಲ್ಲಿ ಇದು ಮಾಡ್ತಾರೆ ಅಂತ ಯಾವುದಕ್ಕಿಂತ ಒಂದಂತ ಬಂದಾಗ ಜನರು ಯಾರ ಹತ್ರ ಮಾತಾಡಬೇಕು, ಯಾವ ಎಕ್ಸ್ಪರ್ಟ್ ಹತ್ರ ಹೋಗಬೇಕು, ಯಾವ ಹಂತದಕ್ಕೆ ಎಲ್ಲಿ ಹೋಗಬೇಕು ಅಂತ ಕೂಡ ಮಾಹಿತಿ ಬೇಕಾಗುತ್ತೆ. ಅದಕ್ಕೆ ಆರೋಗ್ಯ ಇಲಾಖೆ ಇದೆ. ಆರೋಗ್ಯ ಇಲಾಖೆ ಇನ್ನೂ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಇಟ್ಕೊಳ್ಬೇಕಾಗುತ್ತೆ. ಓಕೆ. ಇಲ್ಲಿ ಒಂದು ಗೊಂದಲ ಇರುವಂಥದ್ದು, ಏನೋ ದುಡ್ಡಿದೆ, ತೊಂದರೆ ಇಲ್ಲ ಜೀವನ ಅಂತ ಮನೆಯಿಂದ ಬಂದಂಥ ಮಕ್ಕಳಿಗೆ ಏನೋ ಒಂದು ಮಾಡಿಕೊಂಡು ಯಾರ ಹತ್ರನೂ ಕೇಳಿಕೊಂಡು ಹೇಗೋ ಖರ್ಚು ಮಾಡಿಕೊಂಡಾದರೂ ಅವರನ್ನು ಮತ್ತೆ ಒಳ್ಳೆಯದಾರಿಗೆ ತರ್ಬೋದು. ಆದರೆ ಬಡವರ ಮಕ್ಕಳು ಕೂಡ ಇಂಥ ಚಟಕ್ಕೆ ದಾಸರಾಗಿ ಹೋದರೆ ಅವರ ಮನೆಯೇ ಒಂದು ತತ್ತರ ಆಗ್ತದೆ, ಅವರ ಪೋಷಕರು ಕೂಡ ತತ್ತರ ಆಗ್ತಾರೆ. ಅವರಿಗೆ ಟ್ರೀಟ್ಮೆಂಟ್ ಕೊಡೋದಾದರೆ ಅಥವಾ ಅವರನ್ನು ಅದರಿಂದ ಚಟಮುಕ್ತ ಮಾಡೋದಾದರೆ ಹೇಗೆ ಸರ್? ಖರ್ಚು ವೆಚ್ಚಗಳೆಲ್ಲ ಹೇಗಿರ್ತವೆ ಅಂತ? ಅಲ್ಲ, ಅದೇ ಬಹಳ ಮುಖ್ಯವಾಗಿ ಹೇಳ್ತದೆ ಅಲ್ಲ, ಒಂದು ಯಾವ ಹಂತದಲ್ಲಿ ಹೇಗೆ ಅಂತ ಮೇಲೆ ಇದು ಇದಾಗಿರ್ತದೆ, ಅದು ಖರ್ಚು ಡಿಪೆಂಡ್ ಆಗಿರ್ತದೆ. ಬಹಳ ಮುಖ್ಯವಾಗಿ ಇಲ್ಲಿ ಈ ವಿಚಾರಕ್ಕೆ ಬಂದಾಗ ಶ್ರೀಮಂತರು ಬಡವರು ಅಂತ ಹೇಳ್ಬೋದಲ್ಲ, ವ್ಯಸನ ಆದರೆ ಯಾರು ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ತಮ್ಮ ಸ್ಟೇಟಸ್ಗೋಸ್ಕರ ಅವರು ಕದ್ದು ಮುಚ್ಚಾಗಿ ಅಥವಾ ಯಾರಿಗೆ ಹೇಳದೆ ಅದನ್ನು ಮಾಡಿಕೊಂಡು ಇದು ಮಾಡ್ತಾರೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಬೇಕಾದದ್ದು ಆಕ್ಸೆಸ್ ಮೆಡಿಸಿನ್ ಅಥವಾ ಅದಕ್ಕೆ ಸಂಬಂಧಪಟ್ಟ ಇದು ವ್ಯಸನಕ್ಕೆ ಸಂಬಂಧಪಟ್ಟ ಕೌನ್ಸ್ಲಿಂಗ್ ಅಥವಾ ಥೆರಪಿ ಅದನ್ನು ಕೊಡಲಿಕ್ಕೆ ನಾವು ಇದು ಮಾಡಬೇಕಾದ. ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ಆರೋಗ್ಯ ಇಲಾಖೆಯಲ್ಲಿ ಒಂದಷ್ಟು ಅವರು ತಮ್ಮ ಡಯಾಗ್ನೋಸನ್ನು ಮಾಡ್ತಾರೆ ಅಥವಾ ಕೌನ್ಸ್ಲಿಂಗ್ ಮಾಡ್ತಾರೆ. ಸೈಕೆಟ್ರಿಕ್ ಇದಕ್ಕೂ ಇದು ಇರ್ತದೆ ಮತ್ತು ಅಸೆಸ್ಮೆಂಟ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಮಕ್ಕಳ ಆರೈಕೆ ಪೋಷಿತವಾಗಿ ಅಂದರೆ ಅದು ಕೌನ್ಸ್ಲಿಂಗ್ ಇರ್ಬೋದು ಅಥವಾ ಥೆರಪಿಟಿಗೆ ಅವಶ್ಯಕತೆ ಇದೆ, ಅದಕ್ಕೆ ರೆಫರ್ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇದೆ. ಮತ್ತು ಕೆಲವೊಂದು ಸಂಸ್ಥೆಗಳು ಕೂಡ ರೆಕಗ್ನೈಸ್ ಸಂಸ್ಥೆಗಳು ಕೂಡ ಕಡಿಮೆ ವೆಚ್ಚದಲ್ಲಿ ಥೆರಪಿಯನ್ನು ಮಾಡ್ತಾ ಮಕ್ಕಳನ್ನು ಇದು ಸರಿದಾರಿಗೆ ತರಲಿಕ್ಕೆ ನೋಡ್ತಾ ಇದ್ದಾರೆ. ಆದರೆ ಒಂದು ಭಾಳ ಮುಖ್ಯವಾಗಿದೆ ಅಂದರೆ ಯಾವಾಗ ಅದು ಕ್ರಾನಿಕ್ ಸ್ಟೇಜಿಗೆ ಹೋಗ್ತದ ಅಥವಾ ಮನೆಯ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಸಾಕಷ್ಟು ಇದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಅದು ಕೈ ಮೀರಿ ಹೋಗಿರ್ತದೆ ಅಂತ ನಾವು ಇದು ಮಾಡಲಿಕ್ಕಲ್ಲ. ಸೊ ನಾವು ಇಡೀ ಸಮಾಜದ ವ್ಯವಸ್ಥೆ ಹೇಗೆ ಹೋಗಬೇಕಂದ್ರೆ ಈ ಸಪ್ಲೈಯನ್ನು ನಿಲ್ಲಿಸೋದು ಹೇಗೆ, ಈ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಆ ಸಪ್ಲೈ ಮಾಡಲಿಕ್ಕೆ ಕಾರಣಗಳು ಯಾರು, ಯಾಕೆ ಅದು ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಸಮಾಜಕ್ಕೆ ಬರ್ತವೆ, ಇದನ್ನು ನಿಲ್ಲಿಸುವಂಥ ನಾವೆಲ್ಲ ಒಂದು ಮುಖದಲ್ಲಿ ನಾವು ಚಿಂತನೆ ಮಾಡಿದಾಗ ಬಹುಶಃ ನಾವೆಲ್ಲರೂ ಒಟ್ಟು ಸೇರಿದರೆ ಇದನ್ನೊಂದು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಆಗ ನಾವು ಸ್ವಾಸ್ಥ್ಯ ಸಮಾಜದ ಬಗ್ಗೆ ಹೆಚ್ಚು ಬಲವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಖಂಡಿತ. ಸೊ ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಉಪಯುಕ್ತ ಮಾಹಿತಿಗಳಂತ ಹೇಳ್ಬೋದು ಸರ್, ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಖಂಡಿತ ಅದೆಷ್ಟೋ ಜನರಿಗೆ ಇದು ದಾರಿದೀಪ ಆಗ್ತದೆ, ಜೊತೆಗೆ ಬದುಕಿಗೊಂದು ಭರವಸೆ ಆಗ್ತದೆ, ಒಂದು ರೀತಿಯ ಅರಿವು ಅನ್ನುವಂಥದ್ದು ಆಗಿದೆ ಅನ್ನುವ ನಿಟ್ಟಿನಲ್ಲಿ ಸೊ ಸ್ಪಂದನ ವಾಹಿನಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದು ಒಂದು ಅರ್ಥಪೂರ್ಣವಾದಂಥ ವಿವರಣೆಯನ್ನು ಕೊಟ್ಟಿದ್ದೀರಾ, ವಿವರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಸರ್. ಖಂಡಿತ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಿಮಗೂ ಧನ್ಯವಾದಗಳು ಕರೆದಕ್ಕೆ. ಓಕೆ, ಖಂಡಿತ. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಒಂದು ಮಾಹಿತಿ ಅನ್ನುವಂಥದ್ದು ನಿಮಗೆ ಸಿಕ್ಕಿದೆ ಅನ್ನುವಂಥದ್ದು. ಖಂಡಿತ ಇದರಿಂದ ನೀವು ಆ ಮಾಹಿತಿಯ ಜೊತೆಯಲ್ಲಿ ಆ ಮಾಹಿತಿಯನ್ನು ಹಂಚುವತ್ತ ಸಾಗಬೇಕಾಗಿದೆ. ಖಂಡಿತ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಈ ಜನಜಾಗೃತಿ ಆಗಬೇಕಾಗಿದೆ. ಖಂಡಿತ ಇಂಥ ಮಾಹಿತಿಗಳನ್ನು ಮತ್ತೆ ತರ್ತಾ ಇರ್ತೀವಿ. ಈ ಮಧ್ಯೆ ನಾನು ಕೇಳ್ಕೊಳ್ಳೋದಿಷ್ಟೇ, ಅದು ಶಾಲೆ ಇರ್ಬೋದು, ಪೋಷಕರು ಇರ್ಬೋದು, ಸಮಾಜ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಅದು ಕೆಟ್ಟದು ಅಂದರೆ ಅದರ ಬಳಿ ಸುಳಿಯೋದೇ ಬೇಡ. ನಾವು ಇನ್ನೊಬ್ಬ ಏನೋ ಅದಕ್ಕೆ ಹೋಗ್ತಾ ಇದ್ದಾನೆ, ಅದರ ಆಕರ್ಷಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಿಸೋಕೆ ನೋಡುವ. ಅಂಥ ಕೆಟ್ಟದು ಅಂತ ಇರೋದ್ರಿಂದ
ದೂರ ಉಳಿಯುವಂಥ ಪ್ರಯತ್ನವನ್ನು ಎಲ್ಲರೂ ಜೊತೆಯಾಗಿ ಸೇರ್ಕೊಂಡು ಮಾಡುವ ಅಂತ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.